ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ಇದು ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಣಿ ಸಂವಾದ. ನಾವು ಈಗಾಗಲೇ ವಿ4 ಸ್ಟುಡಿಯೋದಲ್ಲಿ ಪ್ರತಿ ವಾರನೂ ಅಥವಾ ಕನಿಷ್ಠ ಒಂದು 10 ದಿವಸಕ್ಕೊಮ್ಮೆ ಆದರೂ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾತುಕತೆ ಸಂವಾದವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ ಒಂದು ಸಂವಾದದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಲಿಕ್ಕೆ ಇಬ್ಬರು ಗಣ್ಯ ಅತಿಥಿಗಳಾಗಿದೆ ಭಾಗವಹಿಸ್ತಾ ಇದ್ದಾರೆ. ಪ್ರೊಫೆಸರ್ ಎಂ ನರಹರಿ ಅವರು ಮತ್ತು ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರವರು. ನಾನು ಈ ಇಬ್ಬರು ಗಣ್ಯ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನರಹರಿ ಅವರೇ ಮತ್ತು ಉದಯ್ ಕುಮಾರ್ ಅವರೇ. ಎಸ್. ಇದು ಪ್ರೊಫೆಸರ್ ಎಂ ನರಹರಿ ಅವರು ಮಂಗಳೂರಿನ ಸೈಂಟ್ ಅಲೋಸಿಸ್ ಕಾಲೇಜಿನಲ್ಲಿ, ಸ್ವಾಯತ್ತ ಕಾಲೇಜಿನಲ್ಲಿ ರಿಜಿಸ್ಟ್ರಾರ್ ಆಗಿ ನಿವೃತ್ತರಾದವರು. ಸುಮಾರು 30-35 ವರ್ಷಗಳ ಕಾಲ ಅಧ್ಯಾಪನ, ಮುಖ್ಯವಾಗಿ ಕಾಮರ್ಸ್ ವಿಭಾಗದ ಅಧ್ಯಾಪಕರಾಗಿ, ಜೊತೆಗೆ ಅಮುಕ್ತ್ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕಾಲೇಜ್ ಅಧ್ಯಾಪಕರ ಸಂಘಟನೆ ಅಮುಕ್ತ್, ಈ ಒಂದು ಅಮುಕ್ತನ ಅಧ್ಯಕ್ಷರಾಗಿ ಕೂಡ ಅವರು ಶಿಕ್ಷಕರ ಚಳವಳಿ ಅಥವಾ ಶಿಕ್ಷಕರ ಹೋರಾಟದ ಮುಂಚೂಣಿಯ ನಾಯಕರಾಗಿದ್ದವರು. ಜೊತೆಗೆ ಇದೇ ಸಂಘಟನೆಯ ರಾಜ್ಯ ಉಪನ್ಯಾಸಕರುಗಳ ರಾಜ್ಯ ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಮತ್ತು ಮಂಗಳೂರು ಯೂನಿವರ್ಸಿಟಿಯ ಸೆನೆಟ್ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಮತ್ತು ಬಹುಮುಖ್ಯವಾಗಿ ಶಿಕ್ಷಕರ ಬೇಡಿಕೆ ಇರ್ಬೋದು ಅಥವಾ ಶಿಕ್ಷಣದ ವಿಚಾರಗಳಿರ್ಬೋದು ಅಥವಾ ಶಿಕ್ಷಣದ ಶಿಕ್ಷಣದಲ್ಲಿ ಬೇಕಾದ ಬದಲಾವಣೆಗಳು, ಈ ವಿಚಾರವಾಗಿ ನಿರಂತರವಾಗಿ ಮಾತನಾಡ್ತಾ ಇದ್ದವರು. ಬಹುಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಕೂಡ ಈ ವಿಚಾರವಾಗಿ ನಿರಂತರವಾಗಿ ಮಾತಾಡಿಕೊಂಡು ಬಂದವರು. ಆಮೇಲೆ ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ, ನಮ್ಮದು ಮಂಗಳೂರಿನ ಹಳೆಯ ಸರ್ಕಾರಿ ಕಾಲೇಜ್ ಅಂತ ಹೇಳ್ತೇವೆ, ಈ ಒಂದು ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾಗಿ 5 ವರ್ಷ ಸೇವೆ ಸಲ್ಲಿಸಿ ಇವಾಗ ಮತ್ತೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾಲೇಜಿಗೆ ಅಥವಾ ಕಾಲೇಜಿನ ಆವರಣಕ್ಕೆ ಹೋದರೆ ಅದೇನೋ ಹೊಸತಾಗಿ ಎದ್ದು ನಿಂತಂಥ ಕಾಲೇಜಿನಾಗಿ ಕಾಣಿಸ್ತಾ ಉಂಟು. ಆ ಕಾಲೇಜ್ 150 ವರ್ಷಗಳ ಹಳೆಯ ಕಾಲೇಜನ್ನು ಮತ್ತೆ ಕಳೆದ ವರ್ಷ ಅದನ್ನು ರಿನೋವೇಷನ್ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಅದರ ಒಂದು ನೇತೃತ್ವ ವಹಿಸಿ ಉಸ್ತುವಾರಿ ವಹಿಸಿಕೊಂಡು ಅದರ ಒಂದು ಆ ಪಾರಂಪರಿಕ ಮೌಲ್ಯಕ್ಕೆ ಎಲ್ಲೂ ಕೂಡ ಚ್ಯುತಿ ಬಾರದ ರೀತಿಯಲ್ಲಿ ಹಗಲು ಎರಡು ಅಲ್ಲಿ ಆ ಕಾಲೇಜಿನಲ್ಲಿ ಇದ್ದುಕೊಂಡು ಆ ಒಂದು ಕಾಲೇಜನ್ನು ಮತ್ತೆ ಒಂದು ಪಾರಂಪರಿಕ ರೀತಿಯಲ್ಲಿ ಬೆಳಗುವಂತೆ ಮಾಡಿದವರು. ಮತ್ತು ಹಳೆಯ ಕಾಲದಲ್ಲೆಲ್ಲ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜ್ ಅಂತ, ಆ ಕಾಲೇಜಿಗೊಂದು ಒಳ್ಳೆಯ ಶಿಸ್ತು ಒಂದಷ್ಟು ಸುಧಾರಣೆಗಳನ್ನು ತಂದದ್ದು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಅವರು. ಸೊ ಶಿಕ್ಷಣದ ಬಗ್ಗೆ ತುಂಬ ಮಾನವೀಯ ಮೌಲ್ಯ, ಜನಪರ ಕಾಳಜಿಯಿಂದ ಮಾತನಾಡುವಂಥವರು. ವೀಕ್ಷಕರೇ, ಇವತ್ತು ನಾವು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದರ ವಿಚಾರವಾಗಿ ಹಿಂದೆಲ್ಲ ಮಾತನಾಡುವಾಗ ನಾವು ಜನರಲ್ ಆಗಿ ಮಾತನಾಡಿದ್ದೆವು. ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣದ ಬಗ್ಗೆ ಕೂಡ ಮಾತಾಡಿದ್ದೆವು. ಇವತ್ತು ಬಹುಮುಖ್ಯವಾಗಿ ಪದವಿ ಶಿಕ್ಷಣದ ಕಾನ್ಸೆಪ್ಟ್ ಅಥವಾ ಪದವಿ ಶಿಕ್ಷಣ ಯಾವ ರೀತಿ ಇರುತ್ತೆ, ಮೊದಲು ಯಾವ ರೀತಿ ಇರುತ್ತೋ, ಇದು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಯಾವೆಲ್ಲ ಸುಧಾರಣೆಗಳನ್ನು, ಯಾವೆಲ್ಲ ಬದಲಾವಣೆಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಅನ್ನೋ ವಿಚಾರವಾಗಿ ನಾವು ಮಾತಾಡ್ತೇವೆ. ಸೊ ಮಾತುಕತೆಗಿಂತ ಮೊದಲು ನಾನು ಮತ್ತೊಮ್ಮೆ ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಶಿಕ್ಷಣ ಮನ್ವಂತರ ಅನ್ನುವಂಥ ಈ ಒಂದು ವಿಮರ್ಶಾ ಕೃತಿ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಒಂದು ನೀತಿಯ ಬಗ್ಗೆ ಸಮಗ್ರವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಬರೆದಂಥ ಕೃತಿ ಪ್ರೊಫೆಸರ್ ಎಂ ನರಹರಿ ಅವರು ಬರೆದಂಥ ಕೃತಿ. ಸಾಹಿತ್ಯ ಸುದೆ ಪ್ರಕಾಶನದವರು ಈ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಇದು ಉಡುಪಿಯಲ್ಲಿ ಅಲ್ಲಿ ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದಂಥ ಸಮಾರಂಭದಲ್ಲಿ ಬಿಡುಗಡೆ ಆಗಿದೆ. ನಿಮಗೆ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಶಿಕ್ಷಣ ತಜ್ಞರಿರ್ಬೋದು, ಯಾರು ಕೂಡ ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನು ಕೇಳಬೇಕು, ನೋಡಬೇಕು, ಕಳೆ ಹಾಕಬೇಕಂತ ಹೇಳಿದ್ರೆ ಈ ಪುಸ್ತಕ ಅದಕ್ಕೊಂದು ಆಕಾರ ಗ್ರಂಥವಾಗಿದೆ. ಸೊ ಮತ್ತು ಕನ್ನಡದಲ್ಲಿ ಬಂದಿರುವಂಥ ಪ್ರಥಮ ಅಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನಾನು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಪದವಿ ಶಿಕ್ಷಣದ ಮುಂದೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತೇವೆ. ನಾನು ಪ್ರೊಫೆಸರ್ ನರಹರಿ ಅವರಿಂದಲೇ ಆರಂಭಿಸ್ತೇನೆ. ಸರ್, ಪದವಿ ಶಿಕ್ಷಣದ ಈ ಮೊದಲು ಇದ್ದಂಥ ಸ್ವರೂಪ ಬಹುಶಃ ಇಲ್ಲಿ ಈ ಹೊಸ ಶಿಕ್ಷಣ ನೀತಿಯಲ್ಲಿ ತುಂಬ ಮಟ್ಟಿಗೆ ಸುಧಾರಣೆ ಅಥವಾ ಬದಲಾವಣೆಯಲ್ಲಿ ಕಾಣಿಸ್ತಾ ಉಂಟು. ಸೊ ಈಗ ಆ ಬದಲಾವಣೆಯ ವಿಚಾರಕ್ಕೆ ನಾವು ಬರುವುದಕ್ಕಿಂತ ಮೊದಲು
ಹಳೆಯ ಪದವಿ ಶಿಕ್ಷಣದ ಪದ್ಧತಿ ಏನೆಲ್ಲ ಲೋಪಗಳಿತ್ತೋ ಅಥವಾ ಅಷ್ಟೊಂದು ಸಮರ್ಪಕವಾಗಿರಲಿಲ್ವೋ ಅನ್ನೋ ಬಗ್ಗೆ ಏನಾದರೂ ಅನಿಸ್ತಾ ಉಂಟಾ, ಹೇಳಬೇಕು? ಈಗ ನಾವೆಲ್ಲ ಅದೇ ಪದವಿ ಪಡೆದವರು ಮತ್ತು ಆ ಪರಂಪರೆಯಲ್ಲೇ ಬಂದವರು. ಆದರೆ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಪದವಿಗಳ ವಿಮರ್ಶೆ ಆಗ್ತಾನೆ ಇದೆ. ಮತ್ತು ಯಾವುದು ಪರಿಪೂರ್ಣ ಅಂತ ಹೇಳಲಿಕ್ಕಾಗಲ್ಲ. ಸಾಕಷ್ಟು ಕೊರತೆಗಳು ಕೂಡ ನಾವು ಈ ಪದವಿ ಶಿಕ್ಷಣದಲ್ಲಿ ನೋಡ್ತಾ ಕೂಡ ಬಂದಿದ್ವಿ. ಏನಾಗಿತ್ತು ಅಂತಂದರೆ ಬರ್ತಾ ಪದವಿ ಅಂತಂದರೆ ಎಲ್ಲವೂ ಒಂದು ರೀತಿಯಾದ ಪ್ರತ್ಯೇಕವಾದಂಥ ಶಿಕ್ಷಣ ರೀತಿಯಲ್ಲಿ ಒಂದು, ಈಗ ಶಾಲಾ ಶಿಕ್ಷಣ ನಂತರ ಪದವಿ ಶಿಕ್ಷಣಕ್ಕೆ ಬಂದರೆ, ವಾಣಿಜ್ಯ ವಿಭಾಗಕ್ಕೆ ಬಂದರೆ ಅವರಿಗೆ ಸಾಹಿತ್ಯವೇ ಸಂಬಂಧವಿಲ್ಲದಂತೆ ಅಥವಾ ವಿಜ್ಞಾನ ಏನೂ ಸಂಬಂಧ ಇಲ್ಲದಂತೆ ಇರ್ತಕ್ಕಂಥ ಶಿಕ್ಷಣ. ನಮ್ಮ ಮಾನವಿಕ ವಿಷಯಗಳಿಗೆ ಬಂದರೆ ಅವರಿಗೆ ವಿಜ್ಞಾನ ಆಗಲಿ ಅಥವಾ ವಾಣಿಜ್ಯ ಆಗಲಿ ಅದರ ಯಾವ ಒಂದು ರೀತಿಯಾದ ಸಂಬಂಧವೂ ಇಲ್ಲದ ರೀತಿಯಲ್ಲಿ ಪ್ರತ್ಯೇಕವಾಗಿ ನಾವು ಏನು ರಿಜಿಡ್ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನಡೀತಾ ಇತ್ತು. ಮತ್ತು 3 ವರ್ಷದ ಪದವಿ ಇತ್ತು. ಒಮ್ಮೆ ಪದವಿಗೆ ಸೇರಿದ ಮೇಲೆ ಆ ಪದವಿಯನ್ನು 3 ವರ್ಷದೊಳಗೆ ಮುಗಿಸ್ಬೇಕು. ಮತ್ತು ಕೆಲವು ನಿಯಮಗಳನ್ನು ಮಾಡಿ ಅದು 6 ವರ್ಷದೊಳಗೆ ಮುಗಿಸ್ಬೇಕು. ಕೆಲವರು 20 ವರ್ಷ ಆದರೂ ಮುಗಿಸ್ಬೇಕು. ಅವ್ರು ಬೇಕಾದ್ರೆ ಚೆನ್ನಾಗಿದ್ದಾರೆ. ಅದು ಒಂದು ರೀತಿಯಲ್ಲಿ ನಡ್ಕೊಂಡು ಬರ್ತಿತ್ತು. ಬರ್ತಾ ಏನಾಯಿತು, ಈ ಪದವಿ ಶಿಕ್ಷಣ ಮಾತ್ರ ಸಾಕಾಗೋದಿಲ್ಲ, ಇದು ಸ್ನಾತಕೋತ್ತರ ಕೂಡ ಸೇರಬೇಕು ಅಂತಾಯಿತು. ಈ ಮುಂಚೆ ಸ್ನಾತಕೋತ್ತರ ಪದವಿ ಅಂತಂದರೆ ಈಗ ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಲ್ಲ, ಅದು ಕೆಲವರಿಗೆ ಮಾತ್ರ ಅದು ಸಿಗ್ತಾ ಇತ್ತು ಆ ಅವಕಾಶ. ಹೌದು. ಅದು ಬರ್ತಾ ಈ ಪದವಿಗೆ ಸಾಕಾಗೋದಿಲ್ಲ, ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕು, ಇನ್ನೂ ಹೆಚ್ಚಿನ ಕೌಶಲ್ಯಗಳು ಬೇಕು ಅಂತಂದಾಗ ಅವರಿಗೆ ಸ್ನಾತಕೋತ್ತರ ತರಗತಿಗಳು ಹೆಚ್ಚು ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದು ಎಲ್ಲವೂ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಆಗೋದಿಲ್ಲ, ಅದು ಕಾಲೇಜುಗಳಲ್ಲೂ ನಡಿಬೇಕು. ಮತ್ತು ಇನ್ನೊಂದು 2-3 ಹೊಸ ಪರಿಕಲ್ಪನೆಗಳು ಅದಕ್ಕೆ ಸೇರಿಕೊಂಡ್ವಿ. ಹೇಗೆ ಅಂತಂದರೆ ಇದು ಕೌಶಲ್ಯ ವಿಚಾರಗಳು ಜಾಸ್ತಿ ಆಗುತ್ತೆ, ಸ್ಕಿಲ್ ಜಾಸ್ತಿ ಬೇಕು. ಮುಂಚೆ ಅಂದರೆ ಓದಬೇಕು, ಚೆನ್ನಾಗಿ ಓದಬೇಕು, ಪರೀಕ್ಷೆಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅದೇ ಆಧಾರ ಆಗಿತ್ತು ಎಲ್ಲ. ಹೌದು. ಈಗ ಯಾವ ಕೌಶಲ್ಯವೂ ಇಲ್ಲದೆ BA BSc BCom ಅಲ್ಲಿ ರ್ಯಾಂಕ್ಗಳನ್ನು ಪಡ್ಕೊಂಡವ್ರು ಬೇಕಾಷ್ಟು ಜನ ಇದ್ರು. ರ್ಯಾಂಕ್ಗಳ ಆಧಾರದ ಮೇಲೆ ಅವರಿಗೆ ನೌಕರಿ ಸಿಕ್ಕುವಂಥ ಅವಕಾಶವು ಹೆಚ್ಚಿತ್ತು, ಇಲ್ಲ ಅಂತಲ್ಲ. ಆದರೆ ಇತ್ತೀಚಿನ ನಮ್ಮ ಜಾಗತೀಕರಣ ಮತ್ತು ಈ ಖಾಸಗೀಕರಣ ಹೆಚ್ಚಾದಂಗಲ್ಲ, ಯಾಕಂದರೆ ಅದಕ್ಕೆ ಈಗ ಖಾಸಗೀಕರಣ ನಾವು ಎಲ್ಲ ಕಡೆಗೂ ನೋಡ್ತಾ ಇದ್ದೇವೆ. ಮತ್ತು ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಸರ್ಕಾರಿ ನೌಕರಿಯ ಒಂದು ಅವಕಾಶಗಳು ಕಡಿಮೆ ಆಗ್ತಾ ಹೋದಾಗ ಖಾಸಗಿ ಅವಕಾಶಗಳು ಜಾಸ್ತಿ ಆದವಾಗ ಅವರು ಸ್ವಾಭಾವಿಕವಾಗಿ ನಮಗೆ ಕೌಶಲ್ಯಗಳು ಅಷ್ಟೇ ಮುಖ್ಯ, ನಾವು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ತರಬೇತಿ ಮಾಡ್ತೇವೆ, ನೀವು ಇಷ್ಟಾದರೂ ನೀವು ಕಲ್ತಿರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದು ಕೌಶಲ್ಯ ಬೇಕು ಅಂತ ಹೇಳಿದರು. ಸಂಶೋಧನೆ ಇದ್ದರೆ ಒಳ್ಳೆಯದು, ಸ್ವಲ್ಪ ಸಂಶೋಧನಾತ್ಮಕವಾಗಿ ಕೂಡ ನೀವು ಅಧ್ಯಯನ ಮಾಡಬೇಕು. ನೀವು ಬರೀ ಕ್ಲಾಸ್ ರೂಮಲ್ಲಿ ಓದಿ ಪರೀಕ್ಷೆಯಲ್ಲಿ ಪಾಸಾಗಿ ಇಷ್ಟಕ್ಕೆ ಸಾಕಾಗೋದಿಲ್ಲ, ನೀವು ಸಂಶೋಧನಾ ಪ್ರಬಂಧಗಳನ್ನು ಬರೀಬೇಕು, ಥೀಸಿಸು PhD ಆಗದೋದ್ರ ಚಿಂತೆ ಇಲ್ಲ. ಆದರೆ ನಿಮಗೆ ಪ್ರಾಜೆಕ್ಟ್ ವರ್ಕು ಮತ್ತು ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡುವಂಥದ್ದು ಅಂತ ಮತ್ತೊಂದು ಬಂತು. ಇದ್ರ ಜೊತೆಗೆ ಸಮಾಜದ ಜೊತೆಗೂ ಕೂಡ ನಾವು ಸ್ಪಂದಿಸಬೇಕಾಗತ್ತೆ, ಆಟೋಟ ಉಳಿದ ಚಟುವಟಿಕೆಗಳು ಕೂಡ ಬೇಕಾಗುತ್ತೆ. ಹೀಗೆ ಒಂದು ವಿಶಾಲವಾದ ಪರಿಕಲ್ಪನೆಯಲ್ಲಿ ಹಲವು ಬದಲಾವಣೆಗಳನ್ನು, ಹಲವು ಆವಿಷ್ಕಾರಗಳನ್ನು ನಾವು ಈ ಪದವಿಯಲ್ಲಿ ಸೇರಿಸ್ತಾ ಬಂದ್ವಿ. 3 ವರ್ಷದ ಪದವಿಯಲ್ಲಿ ಎಲ್ಲವನ್ನೂ ಸೇರಿಸ್ತಾ ಬಂದ್ವಿ. ಯಾವುದು ಎಷ್ಟು ಬೇಕು, ಹೇಗೆ ಬೇಕು ಅನ್ನೋದಕ್ಕಿಂತನೂ ಜಾಸ್ತಿಯಾಗಿ ಎಲ್ಲವೂ ಬೇಕು ಅನ್ನೋ ಒಂದು ವಿಚಾರವೇ ನಮ್ಮ ಇದರಲ್ಲಿತ್ತು. ಆಮೇಲೆ ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಏನಾಯಿತು, ಹೊಸ ಶಿಕ್ಷಣ ನೀತಿಗೆ ನಾವು ಬರೋ ಮೊದಲು ಅದೇ ನಾನು ಹಳೆಯ ಇದು ಆಮೇಲೆ ಆಡಳಿತಾತ್ಮಕವಾಗಿಯೂ ನಾವು ಒಂದು ವ್ಯವಸ್ಥೆಯಲ್ಲಿದ್ವಿ, ಎಫಿಲಿಯೇಟೆಡ್ ವ್ಯವಸ್ಥೆ. ಒಂದು ವಿಶ್ವವಿದ್ಯಾನಿಲಯಕ್ಕೆ ನಾವು ನಮ್ಮ ನೋಂದಾಯಿಸ್ಕೊಳ್ಬೇಕು, ವಿಶ್ವವಿದ್ಯಾನಿಲಯ ಹೇಳಿದ್ದನ್ನು ನಾವು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಕಾಲೇಜುಗಳಲ್ಲೂ ಕೂಡ ಆಡಳಿತಾತ್ಮಕವಾದಂಥ ಕೆಲವು ಇತ್ತು, ಕಾಲೇಜುಗಳಿಗೆ ಕೆಲವು ಮಿತಿಗಳು ಕೂಡ ಇದ್ವು. ನೀವು ಎಷ್ಟು ಮಾಡ್ಬೋದು, ಎಷ್ಟು ಮಾಡಬಾರ್ದು, ಎಲ್ಲ ದೃಷ್ಟಿಯಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಹೊಸ ಶಿಕ್ಷಣ ನೀತಿ.
ಇದು ಉದಯ್ ಕುಮಾರ್ ಅವರೇ, ಅದೇ ನಾನು ಕೇಳುವಂಥದ್ದು ಇದುವರೆಗಿನ ನಮ್ಮ ಏನು ಪದವಿ ಶಿಕ್ಷಣದ ವಿಚಾರವಾಗಿ, ಯಾಕಂದರೆ ಹಳೆಯ ಶಿಕ್ಷಣ ನೀತಿಯಲ್ಲಿ ಪದವಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮಗೇನಾದರೂ ಕೊರತೆ ಅಂತ ಕಾಡ್ತಾ ಇತ್ತೋ ಅಂತೇಳಿ. ಯಾವುದೇ ಒಂದು ವ್ಯವಸ್ಥೆ ಅನುಷ್ಠಾನಗೊಳ್ಳುವಾಗ ಅದರ ಲೆಟರ್ ಆ್ಯಂಡ್ ಸ್ಪಿರಿಟ್ ಅದೆಲ್ಲ ಎರಡನ್ನೂ ಸಮಗ್ರವಾಗಿ ಗ್ರಹಿಸಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಹೌದು. ಇದುವರೆಗಿನ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ, ವಿಶೇಷವಾಗಿ ಈಗ ನಾವೆಲ್ಲರೂ ಕೂಡ ಪ್ರೊಫೆಸರ್ ನರಹರಿಯವರು ಹೇಳಿದ ಹಾಗೆ ಹಳೆಯ ಪದ್ಧತಿಯಲ್ಲಿ ನಾವು ಬೆಳೆದು ಬಂದವರು. ನಾವು ಸಾಗಿ ಬಂದ ದಾರಿಯನ್ನು ಮತ್ತು ನಾವು ಪಡೆದ ಶಿಕ್ಷಣದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತಹ ನೋಟವನ್ನು ಬೀರಿದರೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದು ಕೆಲವು ಶಿಕ್ಷಕರು. ಎಲ್ಲ ಶಿಕ್ಷಕರು ನಾವು ಪ್ರಭಾವಕ್ಕೆ ಒಳಗಾಗಿರ್ಬೋದು, ಆದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಪ್ರಧಾನವಾದದ್ದು. ಅವರು ಎಷ್ಟೋ ವಿಷಯಗಳನ್ನು ನಮ್ಮಲ್ಲಿಗೆ ತರಗತಿಯಲ್ಲಿ ಬೋಧನೆ ಮಾಡಿಲ್ಲದೇ ಇರ್ಬೋದು, ಆದರೆ ಅವರ ಜೀವನದ ಒಂದು ಮೌಲ್ಯವಾಗಿ ಅದು ವಿದ್ಯಾರ್ಥಿಗಳ ಬದುಕಿನ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ನಾನು ಕೆಲಸ ಮಾಡುವಂತಹ ಈಗಿನ ವಿಶ್ವವಿದ್ಯಾನಿಲಯ ಕಾಲೇಜು ಅಥವಾ ಹಳೆಯ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ತುಂಬ ಸಂದರ್ಭದಲ್ಲಿ ಈ ವಯಸ್ಸಾದವರು 80-85 ವರ್ಷ ವಯಸ್ಸಾದವರು ಸಂಜೆ ಹೊತ್ತಿಗೆ ಬಂದು ಆವರಣದಲ್ಲಿ ಓಡಾಡ್ತಾ ಇದ್ರು. ನಾನು ಕೇಳ್ತಾ ಇದ್ರು, ಏನು ಅಂತೇಳಿ, ನೀವು ಯಾಕೆ ಬಂದ್ರಿ, ಯಾರು, ಏನಾಗಬೇಕು? ಆವಾಗ ಅವ್ರು ಹೇಳ್ತಾ ಇದ್ರು, ನಾನು 1960 ಇಲ್ಲಿ BCom ಓದಿದ್ದೇನೆ, ಈ ತರಗತಿಯಲ್ಲಿ ನಾನು ಕೂತಿದ್ದೇನೆ, ನಮಗೆ ರಾಮಾಚಾರ್ಲು ಅಂತ ಹೇಳುವಂಥ ಅಧ್ಯಾಪಕರಿದ್ದರು, ಇಂತಹ ಅಧ್ಯಾಪಕರು ನಮಗೆ ಸಾಹಿತ್ಯವನ್ನು ಪಾಠ ಮಾಡ್ತಾ ಇದ್ದರು, ಅವರ ತರಗತಿಗಳಿಗೆ ಪಾಠವನ್ನು ಕೇಳೋದಕ್ಕೆ ಬೇರೆ ಕಾಲೇಜಿನ ಹುಡುಗರು ಕೂಡ ಬಂದು ಕೂತ್ಕೊಳ್ತಾ ಇದ್ರು ಅಂತ ಹೇಳಿ. ಇದನ್ನೆಲ್ಲ ನೋಡುವಾಗ ನನಗನ್ಸುತ್ತೆ, ನಾವು ಶಿಕ್ಷಣದ ಸುಧಾರಣೆಯ ಬಗ್ಗೆ ಮಾತಾಡುವಾಗ ಕೆಲವು ತಾಂತ್ರಿಕ ವಿಷಯಗಳ ಬಗ್ಗೆ ತುಂಬ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇವೆ. ಆದರೆ ಒಂದು ಶಿಕ್ಷಣ ಮೌಲ್ಯವಾಗಿ, ಒಂದು ಶಿಕ್ಷಣ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವ ಒಂದು ದೊಡ್ಡ ಶಕ್ತಿಯಾಗಿ ಹೇಗೆ ಒಂದು ತನ್ನ ಔಚಿತ್ಯವನ್ನು ಈ ಕಾಲಮಾನದಲ್ಲಿ ಕಳ್ಕೊಳ್ತಾ ಬಂತು ಮತ್ತು ಎಲ್ಲಿ ಇದು ಕಳೆದು ಹೋಯಿತು ಅಂತ ಹೇಳುವಂಥ ಒಂದು ಆತ್ಮಾವಲೋಕನವನ್ನು ನಾವು ಎಲ್ಲರೂ ಕೂಡ, ಶಿಕ್ಷಕರು ಮಾತ್ರ ಅಲ್ಲ, ಇಡೀ ಸಮಾಜ ಇವತ್ತು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾನು ನೋಡಿದರೆ ನಮ್ಮಲ್ಲಿ ನಮ್ಮ ಇಡೀ ಶಿಕ್ಷಣದ ಕಾರ್ಯಭಾರದಲ್ಲಿ 75% ನಾವು ಅತಿಥಿ ಉಪನ್ಯಾಸಕರು ನಿರ್ವಹಿಸ್ತಾ ಇದ್ದಾರೆ. 25% ಮಾತ್ರ ಕಾಯಂ ಉಪನ್ಯಾಸಕರು ನಿರ್ವಹಿಸ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ನಾವು ಸೇವಾ ಭದ್ರತೆಯನ್ನು ಕೊಡ್ತಾ ಇಲ್ಲ, ಅಥವಾ ಉದ್ಯೋಗದಲ್ಲಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಇದರ ಅರ್ಥ ಬರೀ ಸವಲತ್ತುಗಳನ್ನು ಮತ್ತು ಭದ್ರತೆಯನ್ನು ಕೊಟ್ಟ ತಕ್ಷಣ ಎಲ್ಲವೂ ಸರಿಯಾಗ್ತದೆ ಅಂತೇಳಿ ಅಲ್ಲ, ಆದರೆ ಇಡೀ ಶಿಕ್ಷಣ ರಂಗ ಇವತ್ತು ತುಂಬ ಸಡಿಲವಾಗಿ, ತುಂಬ ಜೊಳ್ಳಾಗಿ ಸಾಗ್ತಾ ಇದೆ. ಇಂತಹ ಹೊತ್ತಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಹೊಸ ನೋಟ, ಒಂದು ಹೊಸ ದಿಕ್ಕಲ್ಲಿ ಇಡೀ ವ್ಯವಸ್ಥೆಯನ್ನು ನಡೆಸುವಂತಹ ಒಂದು ಪ್ರಯತ್ನ ಆಗಲೇಬೇಕು. ಆ ದೃಷ್ಟಿಯಿಂದ ನಾವು ಹೊಸ ಶಿಕ್ಷಣ ನೀತಿ 2020 ಖಂಡಿತವಾಗಿ ಸ್ವಾಗತಿಸ್ತೇವೆ. ಅದರ ಒಟ್ಟಿಗೇನೆ ನರಹರಿಯವರು ಅವರ ಕೃತಿಯಲ್ಲಿ ಹೇಳಿದ್ದಾರೆ, ಇದು 34 ವರ್ಷಗಳ ಮೇಲೆ ಮೊದಲನೇದಾಗಿ ಅಂತ ಹೇಳುವಂತಹ ಒಂದು ಹುಮ್ಮಸ್ಸಿನಲ್ಲಿ ನಾವು 1986 ಬಂದ ರಾಷ್ಟ್ರೀಯ ಶಿಕ್ಷಣ ನೀತಿ, 92 ಅದಕ್ಕೆ ಬಂದಂತಹ ತಿದ್ದುಪಡಿಗಳು, 2005 ಸ್ಯಾಮ್ ಪಿಟ್ರೋಡಾ ಅವರ ನೇತೃತ್ವದಲ್ಲಿ ಜ್ಞಾನ ಆಯೋಗದ ಕೆಲವು ಅಂಶಗಳು, ಹಾಗೆ ಪ್ರೊಫೆಸರ್ ಯಶ್ಪಾಲ್ ಕಮಿಟಿಯ ರಿಪೋರ್ಟ್ ಕೂಡ ಇದರಲ್ಲಿ ಬಹಳ ಪ್ರಮುಖವಾದದ್ದು. ಶಿಕ್ಷಣದ ಬಗ್ಗೆ ಕಾಲದಿಂದ ಕಾಲಕ್ಕೆ ನಿರಂತರವಾಗಿ ಅಲ್ಲದೇ ಇದ್ದರೂ ಕೂಡ ಖಂಡಿತವಾಗಿಯೂ ಇದರ ಬಗ್ಗೆ ಕೆಲಸಗಳು ನಿರಂತರವಾಗಿ ನಡೆದು ಬಂದಿದೆ. ಆದರೆ ಅದು ಸಮಗ್ರವಾಗಿ ಒಂದೇ ದಿಕ್ಕಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅದು ಮುಂದುವರಿಯುವಂಥ ಒಂದು ಅಗತ್ಯ ಇದೆ. ಕೆಲವು ಲೋಪಗಳು ಅಲ್ಲಲ್ಲಿ ನಾವು ಕಾಣಬಹುದು. ಖಂಡಿತವಾಗಿ ಕೂಡ ಇದನ್ನು ಮತ್ತೆ ನಾವು ಮುರಿದು ಕಟ್ಟುವ ಕೆಲಸವನ್ನು
ಮಾಡಲೇಬೇಕಂತ ಒಂದು ಅವಶ್ಯಕತೆ ಇದೆ ಅಂತ ನನಗೆ. ಎಸ್ 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 ತುಂಬ ಒಳ್ಳೆಯ ಅಂಶಗಳನ್ನು ಪ್ರಸ್ತಾಪ ಮಾಡಿದರೆ. ಎಸ್, ನಾವು ಈಗ ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಹೊಸ ಶಿಕ್ಷಣ ನೀತಿ ಬಹುಮುಖ್ಯವಾಗಿ ಪದವಿ ಶಿಕ್ಷಣದ ಬಗ್ಗೆ ಯಾವೆಲ್ಲ ಸುಧಾರಣಾ ಕ್ರಮಗಳನ್ನು ಉಲ್ಲೇಖ ಮಾಡಿದೆ ಅಥವಾ ಹೇಳ್ತಾ ಇದೆ ಅಥವಾ ನಿರ್ದೇಶನ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವು ಮಾತಾಡುವ. ಶಿಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಸರಣಿ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಮ್ಮ ಸರಣಿ ಸಂವಾದ. ಈ ಒಂದು ಸಂವಾದದಲ್ಲಿ ಈ ದಿವಸ ನಮ್ಮ ಜೊತೆಗೆ ಪ್ರೊಫೆಸರ್ ಎಂ ನರಹರಿ ಅವರು, ಮಂಗಳೂರಿನ ಸೈಂಟ್ ಅಲೋಸಿಸ್ ಸ್ವಾಯತ್ತ ಕಾಲೇಜಿನ ನಿವೃತ್ತ ಕುಲಸಚಿವರು, ಜೊತೆಗೆ ಮಂಗಳೂರಿನ ಬನಗಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರು ಅವರಿದ್ದಾರೆ. ನಾವು ಈಗಾಗಲೇ ನಾನಾಗಲೇ ಹೇಳಿದೆ, ಈ ಒಂದು ಇವತ್ತಿನ ಮಾತುಕತೆಯಲ್ಲಿ ನಾವು ಬಹುಮುಖ್ಯವಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಹಿನ್ನೆಲೆಯಲ್ಲಿ ಪದವಿ ಶಿಕ್ಷಣದ ಬಗ್ಗೆ ಮಾತಾಡ್ತೇವೆ ಅಂತ. ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಹಳೆಯ ಅಂದರೆ ಈ ತನಕ ಇದ್ದಂಥ ಪದವಿ ಶಿಕ್ಷಣ ಅಥವಾ ಅದರ ಏನು ಕೊರತೆಗಳು ಈ ವಿಚಾರವಾಗಿ ನಾವು ಮಾತಾಡಿದೆವು. ಮುಖ್ಯವಾಗಿ ಮಾತನಾಡುವ ಸಂದರ್ಭದಲ್ಲಿ ಪ್ರೊಫೆಸರ್ ಇರುವತ್ತೂರವರು ಒಂದು ಅಂಶವನ್ನು ಹೇಳಿದರು, ನಮ್ಮನ್ನು ರೂಪಿಸಿದ್ದೇ ನಮ್ಮ ಶಿಕ್ಷಕರು ಅಂತ. ಆ ಕಾಲದ ಶಿಕ್ಷಕರು ನಮ್ಮ ಮೇಲೆ ತುಂಬ ಪ್ರಭಾವ ಮಾಡಿದರು ಅಂತ ತುಂಬ ಭಾವನಾತ್ಮಕ ವಿಚಾರ ಕೊಡೋದು. ಎಲ್ಲರ ಬದುಕಿನಲ್ಲಿ ಕೂಡ ಇಂಥ ಒಂದು ಘಟನಾವಳಿಗಳು ನಡೆದಿರುತ್ತದೆ. ಎಸ್ ಸರ್, ಈಗ ನಾವು ಮತ್ತೆ ಮಾತುಕತೆ ಮುಂದೆ ಸಂದರ್ಭದಲ್ಲಿ ಪ್ರೊಫೆಸರ್ ನರಹರಿ ಅವರೇ, ಈಗ ಹೊಸ ಈ ಶಿಕ್ಷಣ ನೀತಿ ಪರ್ಟಿಕ್ಯುಲರ್ಲಿ ಪದವಿ ಶಿಕ್ಷಣದ ಬಗ್ಗೆ ಮೇಜರ್ ಏನನ್ನೆಲ್ಲ ಹೇಳುತ್ತೆ, ಯಾವ ಸುಧಾರಣೆಗಳನ್ನು ಸೂಚನೆ ಮಾಡುತ್ತೆ? ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಒಂದು ಮಹತ್ತರವಾದಂಥ ವಿಷಯಗಳನ್ನು ಅವರು ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು, ಇಲ್ಲಿವರೆಗೆ ಶಿಕ್ಷಕ ಕೇಂದ್ರಿತವಾಗಿತ್ತು. ಯಾವುದು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಶಿಕ್ಷಕರು ಹೇಳಿದ ಶಿಕ್ಷಣ ಒಂದು ವ್ಯವಸ್ಥೆ ಮುಂದುವರೆದಿತ್ತು. ಆದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಇದು ವಿದ್ಯಾರ್ಥಿ ಕೇಂದ್ರಿತ ಒಂದು ಹೊಸ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತದೆ ಅನ್ನೋದು ಮುಖ್ಯ ಅಂಶ. ನಮ್ಮ ಪ್ರಕಾರ ಇದು ಜ್ಞಾನಾರ್ಜನೆ ಕೇಂದ್ರಿತ, ಇದು ಶಿಕ್ಷಕ ಅಥವಾ ವಿದ್ಯಾರ್ಥಿ ಕೇಂದ್ರಿತ ಅಂತ ಹೇಳೋದಕ್ಕಿಂತ ನಾವು ಲರ್ನರ್ ಸೆಂಟರ್ಡ್ ಅಂತ ಹೇಳಿ, ಇಟ್ಸ್ ನಾಟ್ ಟೀಚರ್ ಸೆಂಟರ್ಡ್ ಆರ್ ಸ್ಟೂಡೆಂಟ್ ಸೆಂಟರ್ಡ್, ಇಟ್ಸ್ ಲರ್ನರ್ ಸೆಂಟರ್ಡ್ ಅಂತ ಒಂದು ಶಿಕ್ಷಣ ಬೇಕು ಅನ್ನೋದು. 3 ಅಥವಾ 4 ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಹೊಸ ಶಿಕ್ಷಣ ನೀತಿ. ಮೊದಲನೇದಾಗಿ ಅವರು ಅಂತ ಹೇಳೋದಲ್ಲ, ಈಗ ಶಿಕ್ಷಣ ನೀತಿ ಅಂದರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ. ಶಿಕ್ಷಣ ನೀತಿ ಏನು ಹೇಳುತ್ತೆ ಅಂತಂದರೆ, ಇಲ್ಲಿವರೆಗೆ ಈ ಯಾವುದೋ ಒಂದು ಶಿಸ್ತಿನ ಅಧ್ಯಯನಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದರು. ನಮ್ಮ ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಕಲಿಕಾ ಸಾಮರ್ಥ್ಯ ಇದೆ. ಅವರಿಗೆ ಒಳ್ಳೆ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟರೆ, ಒಳ್ಳೆ ರೀತಿಯಾದ ಶಿಕ್ಷಣವನ್ನು ಕೊಟ್ಟರೆ ಅವರ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯಾದಂಥ ಯಾವುದೋ ಒಂದು ಮಿತಿಗೆ ಒಳಪಟ್ಟು, ನಾನು ಮೊದಲೇ ಹೇಳಿದಾಗ ವಾಣಿಜ್ಯಕ್ಕೆ ಸಂಬಂಧಪಟ್ಟಾಗ ಅದೇ ವಿಷಯಗಳನ್ನು ಮಾತ್ರ ಓದಬೇಕು, ಮಾನವಿಕ ವಿಷಯ ಅದು ಹಿಸ್ಟ್ರಿ ಅಂತಿದ್ದರೆ ಚರಿತ್ರೆ ಮಾತ್ರ ಓದಬೇಕು, ಅರ್ಥಶಾಸ್ತ್ರ ಮಾತ್ರ ಓದಬೇಕು, ಭೌತಶಾಸ್ತ್ರ ಮಾತ್ರ ಓದಬೇಕು ಅಂತ ಅನ್ನೋ ಪರಿಕಲ್ಪನೆ ಸರಿಯಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ವ್ಯವಸ್ಥೆ ನೋಡಿದಾಗ ಪದವಿ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಶಿಸ್ತಿನ ಒಂದು ಶಿಕ್ಷಣ ದೊರಕಬೇಕು. ಒಬ್ಬ ವಿದ್ಯಾರ್ಥಿ, ಇದು ಚಾಯ್ಸ್ ಬೇಸ್ಡ್ ಅಂತ ನಾವು ಕರಿತೀವಿ, ಅದನ್ನೇ ವಿದ್ಯಾರ್ಥಿ ಕೇಂದ್ರಿತ ಅಂತ ಹೇಳೋದು. ಈಗ ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಬಂದ ಮೇಲೆ ಯಾವ ವಿಷಯಗಳನ್ನು ಆರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪೂರ್ವ ನಿರ್ಧಾರ ಮಾಡಿ ಅವನಿಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ವಿಷಯಗಳನ್ನು ಆರಿಸುವಂಥ ಶಿಕ್ಷಣ ನೀತಿ. ಉದಯ್ ಕುಮಾರ್ ಒಂದು ಒಳ್ಳೆ ಮಾತು ಹೇಳಿದ್ರು, ಶಿಕ್ಷಣ ನೀತಿ ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ಅದು ಜಾರಿಗೆ ಬರಬೇಕು ಅಂತ. ಈಗ ಸ್ಪಿರಿಟ್ ಒಳ್ಳೆದಿದೆ. ಈ ಸ್ಪಿರಿಟ್ ಏನು ಹೇಳುತ್ತೆ ಅಂತಂದರೆ, ಈ ರಿಜಿಡಿಟಿ ಬೇಡ, ಬಹುಶಿಸ್ತಿನ ಶಿಕ್ಷಣ ಇರಲಿ. ಪದವಿ ಬಂದಾವಾಗ
ಒಬ್ಬ ವಿದ್ಯಾರ್ಥಿ ಅವರಿಗೆ ಯಾವ್ಯಾವುದು ವಿಷಯದಲ್ಲಿ ಆಸಕ್ತಿ ಇದೆ, ಮ್ಯಾಥಮೆಟಿಕ್ಸ್ ಇರ್ಬೋದು, ಅದೇ ರೀತಿಯಲ್ಲಿ ಅಕೌಂಟೆನ್ಸಿ ಇರ್ಬೋದು, ಇದೇ ರೀತಿ ಇಕನಾಮಿಕ್ಸ್ ಇರ್ಬೋದು, ಇದನ್ನು ಕಲಿಯುವಂಥ ಅವಕಾಶ ವಿದ್ಯಾರ್ಥಿಗೆ ಕೊಡಬೇಕು. ಹಾಗೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೊಸ ಶಿಕ್ಷಣ ನೀತಿ ಹೇಳುತ್ತೆ, ಇನ್ನು ಮುಂದೆ ವಿಷಯಕ್ಕೊಂದು ವಿಶ್ವವಿದ್ಯಾನಿಲಯ ಅಂತ ನಾವು ಮಾಡ್ಕೊಂಡಿದ್ವಲ್ಲ, ಈ ವಿಷಯಕ್ಕೊಂದು ವಿಶ್ವವಿದ್ಯಾನಿಲಯ ಅಂತ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರಲಿಲ್ಲ, ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರಲಿಲ್ಲ, ಅದೊಂದು ಅಧಿಕಾರ ಕೇಂದ್ರಿತವಾದ ರೀತಿಯಲ್ಲಿ ಆಯ್ತಾ. ಅದೊಂದು ಜನಪದ ವಿಶ್ವವಿದ್ಯಾನಿಲಯ, ಕನ್ನಡ ವಿಶ್ವವಿದ್ಯಾನಿಲಯ, ಸಂಗೀತ ವಿಶ್ವವಿದ್ಯಾನಿಲಯ, ನೃತ್ಯ ವಿಶ್ವವಿದ್ಯಾನಿಲಯ, ಹೀಗೆ ಅದು ಸಾಕಷ್ಟು ಇಂಥ ಪರಿಕಲ್ಪನೆ ಇತ್ತಲ್ಲ. ಹಾಗಲ್ಲ, ಇದು ಬಹು ಈ ಅವಕಾಶಗಳು ನಮ್ಮ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅನ್ನೋದು ಒಂದನೇದು. ಎರಡನೇದು 3 ವರ್ಷ ಪದವಿ. ಈಗ ಅಲ್ಲಿಗೆ ಬರುವ ಮೊದಲು ಈಗ ಬಹುಶಿಸ್ತಿನ ಈ ಒಂದು ಆಶಯ ಅಥವಾ ಈ ಒಂದು ರೀತಿಯ ಕಲಿಕೆ ಮಾದರಿ ಬಗ್ಗೆ ಉದಯ್ ಕುಮಾರ್ ಸರ್, ನಿಮ್ಮ ವಿಶ್ಲೇಷಣೆ ಏನು, ಅಭಿಪ್ರಾಯ ಏನು? ಅಂದರೆ ಈಗ ಪದವಿ ತರಗತಿಯಲ್ಲಿ ಈಗ ನೀವು ಒಂದು ಗ್ರೂಪ್ ಆಫ್ ಸಬ್ಜೆಕ್ಟ್ಸನ್ನು ಚೂಸ್ ಮಾಡಬೇಕಾಗ್ತದೆ. ಈಗ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ನನ್ನ ಮುಖ್ಯ ಆಸಕ್ತಿ ಅರ್ಥಶಾಸ್ತ್ರ ಅಂಥೇಳಿ ಆದರೆ ನಾನು ಬರೀ ಅರ್ಥಶಾಸ್ತ್ರವನ್ನು ಮಾತ್ರ ಓದಲಿಕ್ಕೆ ಆಗೋದಿಲ್ಲ. ಈಗ 3 ವಿಷಯಗಳನ್ನು ನಾನು ತಗೊಳ್ಬೇಕಾಗ್ತದೆ. ಮುಂದೆ ನಾನು ಉನ್ನತ ಅಧ್ಯಯನವನ್ನು ಅರ್ಥಶಾಸ್ತ್ರದಲ್ಲಿ ಮಾಡೋದು ಅಂತೇಳಿ ಆದರೆ ನಾನು 3 ವಿಷಯಗಳಿಗೆ ನನ್ನ ಶ್ರಮವನ್ನು ಕೇಂದ್ರೀಕರಿಸುವ ಬದಲಾಗಿ ಹೆಚ್ಚಿನ ಶ್ರಮವನ್ನು ಅರ್ಥಶಾಸ್ತ್ರಕ್ಕೆ ಕೇಂದ್ರೀಕರಿಸಿ ಸಮಾಜಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರವನ್ನು ಅದಕ್ಕೆ ಪೂರಕವಾಗಿ, ಅಂದರೆ ಈ ನನ್ನ ಮುಖ್ಯ ವಿಷಯದ ಅಧ್ಯಯನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಆಗಿ ಆ ರೀತಿಯಲ್ಲಿ ನಾವು ಕೋರ್ ಸಬ್ಜೆಕ್ಟ್ಸ್ ಮತ್ತು ಉಳಿದ ಸಬ್ಜೆಕ್ಟ್ಸ್ ಆಗಿ ಆರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು, ಒಂದು ಸ್ವಾತಂತ್ರ್ಯವನ್ನು ಈಗ ಹೊಸ ಶಿಕ್ಷಣ ನೀತಿಯ ಒಳಗಡೆ ನಮಗೆ ಮಾಡಿಕೊಡಲಾಗಿದೆ. ತಾತ್ವಿಕವಾಗಿ ಈ ಒಂದು ಮಾದರಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ನಾವು ಈಗಾಗಲೇ ಅನುಷ್ಠಾನಕ್ಕೆ ತಂದಿದೆ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಈ ರೀತಿಯ ಆಯ್ಕೆಯನ್ನು ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟರೆ ಅಲ್ಲಿ ಬೋಧನೆಗೆ ಬೇಕಾಗುವಂಥ ಶಿಕ್ಷಕರ ಕೆಲಸ ಕಾರ್ಯಭಾರ, ಅಲ್ಲಿಯ ಮೂಲಭೂತ ಸೌಕರ್ಯ ಮತ್ತು ಉಳಿದ ವಿಚಾರಗಳನ್ನು ಯಾರು ನೋಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಈಗ ಸರ್ಕಾರ ನೀತಿಯನ್ನು ಒಂದು ಅನುಷ್ಠಾನಕ್ಕೆ ತರ್ತದೆ, ಮಾಡಬೇಕು ಅಂತ ಹೇಳ್ತದೆ. ಆದರೆ ಇದನ್ನು ಜಾರಿ ಮಾಡುವಂಥ ಜವಾಬ್ದಾರಿ ಇರೋದು ಸರ್ಕಾರದ ಮೇಲೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉಂಟಾಗುವಂಥ ಹೆಚ್ಚುವರಿ ಆರ್ಥಿಕ ಹೊಣೆಗಾರಿಕೆ ಮತ್ತು ಸರ್ಕಾರದ್ದೇ ಆದರೂ ಕೂಡ ಶಿಕ್ಷಣ ಇಲಾಖೆ ಬೇರೆ, ಆರ್ಥಿಕ ಇಲಾಖೆ ಬೇರೆ. ಶಿಕ್ಷಣ ಇಲಾಖೆ ನಮಗೆ ಎಷ್ಟು ಶಿಕ್ಷಕರ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅಷ್ಟು ಶಿಕ್ಷಕರನ್ನು ನೇಮಕ ಮಾಡುವಂಥ ಒಂದು ಜವಾಬ್ದಾರಿಗೆ ನಮಗೆ ಆರ್ಥಿಕ ಇಲಾಖೆಯಿಂದ ಒಂದು ಅನುಮತಿ ಬೇಕಾಗಿದೆ. ಹೀಗೆ ಕೆಲವು ಕ್ಲಿಷ್ಟವಾದಂತಹ ಶಾಸನಾತ್ಮಕವಾದಂತಹ, ಕಾನೂನಾತ್ಮಕವಾದಂತಹ ಕೆಲವು ಪ್ರಾಯೋಗಿಕ ಸಮಸ್ಯೆಗಳಿದೆ. ನಾವು ಹೊಸ ನೀತಿಯನ್ನು ಅನುಷ್ಠಾನ ಮಾಡುವಾಗ ಇದನ್ನು ಯಾವ ರೀತಿಯಲ್ಲಿ ನಾವು ಅಡ್ರೆಸ್ ಮಾಡ್ತೇವೆ, ಹೇಗೆ ಇದನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲದೇ ಹೋದರೆ ಏನಾಗ್ತದೆ ಅಂದರೆ, ನಾವು ಎಷ್ಟೇ ಒಳ್ಳೆಯ ನೀತಿಯನ್ನು ತಂದರೂ ಕೂಡ ಕೊನೆಗೆ ಅದನ್ನು ಹೇಗಾದರೂ ಮಾಡಿ ನಡೆಸುವಂಥ ಹಂತಕ್ಕೆ ನಾವು ಬರ್ತೇವೆ. ಹಾಗೆ ಆಗಬಾರ್ದು. ಬಹುಶಃ ನಾವು ಇದನ್ನು ಬೇರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಅಥವಾ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆ ಕೊಡುವಂಥ, ಶಿಕ್ಷಣದ ಮೇಲೆ ಬಹಳಷ್ಟು ಒತ್ತು ಕೊಡುವಂಥ ಕೆಲವು ಪ್ರಯೋಗಗಳನ್ನು ನೋಡಿ ನಾವು ಇದನ್ನು ಕಲ್ತಿರ್ಬೋದು. ಆದರೆ ಅಲ್ಲಿ ಉನ್ನತ ಶಿಕ್ಷಣಕ್ಕೆ ಬರುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಮತ್ತು ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ನಾವು ನೋಡಿದರೆ ಅಲ್ಲಿ ಅನುಷ್ಠಾನಕ್ಕೆ ಮಾಡಿದ್ದನ್ನು ನಾವು ಇಲ್ಲಿ ಅನುಷ್ಠಾನ ಮಾಡಬೇಕಿದೆ. ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮಗಿದೆ, ಅದನ್ನು ನಾವು ಗಮನಕ್ಕೆ ತಗೊಳ್ಬೇಕಾಗ್ತದೆ. ಇದು ನಾನು ಹೇಳಿದೆ, ನರಾರಿ ಅವರು ಹೇಳಿದ ಹಾಗೆ, ಇನ್ ಲೆಟರ್ ಇಟ್ ಈಸ್ ಫೈನ್, ಬಟ್ when we implement it on the ground, it leads to so many other problems. Now how do we address these problems is a big question. ನಮ್ಮಲ್ಲಿ ಯಾವತ್ತೂ ಕೂಡ ಉದಯ್ ಕುಮಾರ್ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಯಾವಾಗಲೂ ನೀತಿ ನಿರೂಪಣೆ ವಾಸ್ತವಿಕತೆಯಿಂದ ತುಂಬ ದೂರವಾಗಿರಬಾರ್ದು. ತುಂಬ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನಕ್ಕೆ ಪ್ರಾಗ್ಮ್ಯಾಟಿಕ್ ಆಗಿ ನೀತಿಗಳನ್ನು ರೂಪಿಸಬೇಕು. ನೀತಿ ಚೆನ್ನಾಗಿದೆ, ಆಮೇಲೆ ನಾವು ಅದನ್ನು ಸ್ವಾಗತಿಸು ಕೂಡ ಚೆನ್ನಾಗಿದೆ.
ಆದರೆ ನಮಗೂ ಸಂತೋಷವಿದೆ. ನೋಡಿ ಈಗ 22, 23, 16, 23 ಅಲ್ವಾ, 17, 23 ವಯಸ್ಸಿನ ಎಷ್ಟು ವಿದ್ಯಾರ್ಥಿಗಳು ಕಾಲೇಜ್ ಶಿಕ್ಷಣದಲ್ಲಿ ಪದವಿ ಶಿಕ್ಷಣದಲ್ಲಿದ್ದಾರೆ ದೇಶದಲ್ಲಿ? 23% ಮಾತ್ರ ಇದ್ದಾರೆ ಅಂತ ಈಗಿನ. ಮುಂಚೆ ಇನ್ನೂ ತುಂಬಾ ಕಡಿಮೆ ಇತ್ತು. ಈಗಿನ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಒಂದು 22, 23 ನಾವು ಮುಟ್ಟಿದ್ದೀವಿ. ಇದನ್ನು 50% ತಗೊಂಡು ಈ 22, 23 ಮುಟ್ಟಿದ್ದಕ್ಕೆ ನಮ್ಗೆ ಶಿಕ್ಷಕರನ್ನ ನೇಮಕ ಮಾಡ್ಲಿಕ್ಕೆ ಆಗಲಿಲ್ಲ, ಸೌಲಭ್ಯ ಕೊಡ್ಲಿಕ್ಕೆ ಆಗಲಿಲ್ಲ. ಎಲ್ಲ ಅತಿಥಿ ಶಿಕ್ಷಕರ ಕೈಯಲ್ಲೇ ಕಾಲೇಜುಗಳು ನಡೀತಾ ಉಂಟು. ವಿದ್ಯಾರ್ಥಿಗಳಿಗೆ ಈಗ ನಾವು ಬಹು ಶಿಸ್ತಿನ ಒಂದು ಶಿಕ್ಷಣ ಕೊಡಬೇಕು ಅಂತಂದ್ರೆ ನೋಡಿ, ಈಗ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹೇಳಿ ಆಯ್ತು, ನಾನು ಇದನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದೇನೆ. ನನ್ನ ಪುಸ್ತಕದಲ್ಲಿ ಕೂಡ ನಾನು ನಿರೂಪಣೆ ಮಾಡಿದ್ದೇನೆ. ಅರ್ಥಶಾಸ್ತ್ರದವರಿಗೆ ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಕೂಡ ಅಷ್ಟೇ ಮುಖ್ಯ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥಶಾಸ್ತ್ರ ಓದೋರು ನೋಡಿದವಾಗ ಅವರಿಗೆ ಈ ಮಾನವಿಕ ವಿಷಯಗಳಿಗಿಂತ ಹೆಚ್ಚಾಗಿ ಈ ಸಂಖ್ಯಾಶಾಸ್ತ್ರಗಳು ಅಥವಾ ಗಣಿತಶಾಸ್ತ್ರ ಹೆಚ್ಚು ಅವರಿಗೆ ಅನುಕೂಲ ಆಗುತ್ತೆ. ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಅದು ಪೂರಕವಾಗುತ್ತೆ. ಆಯಿತಾ? ಆದರೆ ಈಗ ಅಂಥ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಇಂತಹ ಆಯ್ಕೆ ಅವಕಾಶಗಳು ಒಂದು ಕಾಲೇಜ್ನಲ್ಲಿ ಸಿಕ್ಕಿದ್ರೆ, ಈಗ ನಾವು ನೋಡ್ತಾ ಇದ್ದೇವೆ ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಅಂತ ಉದಯ್ ಕುಮಾರ್ ಹೇಳಿದ್ರು. ಈ ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಅಂದ್ರೆ ನನಗೊಂದು ರೀತಿ ಕಾಮಿಕ್ ಆಗಿ ಕಾಣ್ತಾ ಇದೆ. ಅಂದರೆ ಅದು ಎಲ್ಲಿವರೆಗೆ ಹೋಗಿದೆ ಅಂತಂದರೆ, ಕೊನೆಗೆ ಈ ಚಾಯ್ಸ್ ಅವ್ರು ತಗೊಳ್ತಾರೆ, ಆಮೇಲೆ ಆ ಚಾಯ್ಸ್ ನಮ್ಮ ಚಾಯ್ಸ್ ಆಗಿರೋದಿಲ್ಲ, ಆಮೇಲೆ ಅದಕ್ಕೆ ಯಾವ ಗಂಭೀರತೆ ಕೂಡ ಇರೋಲ್ಲ. ಎಲ್ಲಿವರೆಗೆ ಅಂದರೆ ಆ ಮ್ಯಾಕ್ಸ್ ಕೂಡ ಪರಿಗಣನೆಗೆ ತಗೊಳ್ಬಾರ್ದು ಅನ್ನೋ ಅಭಿಪ್ರಾಯಗಳೇ ಜಾಸ್ತಿ ಬಂದ್ಬಿಡ್ತಾರೆ. ಇದು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಉದಯ್ ಕುಮಾರ್ ಒಂದು ಒಳ್ಳೆ ಮಾತು ಹೇಳಿದ್ರು, ಒಟ್ಟು ಇಂಪ್ಲಿಮೆಂಟ್ ಮಾಡಬೇಕಾ, ಇಂಪ್ಲಿಮೆಂಟ್ ಮಾಡಬೇಕು, ಮಾಡೋಣ, ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಇಂಪ್ಲಿಮೆಂಟ್ ಅದು ನಿಜವಾಗಿ ಆ ಲೆಟರ್ ಹೇಗಿರುತ್ತೆ, ಆ ಸ್ಪಿರಿಟ್ಗೆ ಅನುಕೂಲ ಆಗಿರುತ್ತೋ ಆಯ್ತು. 6% ಆಫ್ ದ GDP ಖರ್ಚು ಮಾಡ್ತಾನೆ, ನಾನು ಸ್ವಾಗತಿಸಿದ್ದೀನಿ. ಆದ್ರೆ ಈಗಾಗಲೇ 4.5% ಖರ್ಚು. ಈಗ 6% ನಾನು ತಿಳ್ಕೊಂಡಿದ್ದೆ, ಕೇಂದ್ರ ಸರ್ಕಾರವೇ 6% ಆಫ್ ದ GDP ಅಂದರೆ 1%ಗೆ 2 ಲಕ್ಷ ರೂಪಾಯಿ. 6% ಅಂದರೆ ಇನ್ನೂ 12 ಲಕ್ಷ ಕೋಟಿ ರೂಪಾಯಿಗಳು ಶಿಕ್ಷಣಕ್ಕೆ ಬರುತ್ತೆ ಅಂತ ಭಾಳ ಖುಷಿಯಲ್ಲಿದ್ದೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಸ್ಪಷ್ಟೀಕರಣ ಹೇಳುತ್ತೆ, ಈಗಾಗಲೇ 4.75% ರಾಜ್ಯ ಸರ್ಕಾರಗಳು ಸೇರಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಈಗ 1.25 ಅದ್ರಾಗ ಒಂದು ಅಬೌಟ್ ಇನ್ನೂ 1.5 ಲಕ್ಷ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಅಂತ. ಸರ್ಕಾರಿ ವ್ಯವಸ್ಥೆಗೆ ಕೂಡ ಇದು ಏನೂ ಸಾಕಾಗೋದಿಲ್ಲ. ಇದು ನಾನು ನನ್ನ ಇದರೊಳಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದರ ಒಳ್ಳೆಯ ಅಂಶಗಳನ್ನು ನೀವು ಪರಿಣಾಮಕಾರಿಯಾಗಿ ವಾಸ್ತವಿಕತೆ ಆಧಾರದ ಮೇಲೆ ಜಾರಿಗೆ ತರಬೇಕು. ಇದಕ್ಕೆ ಈ ಜಾರಿಗೆ ತರಲಿಕ್ಕೂ ಕೂಡ ಸಾಕಷ್ಟು ಆಲೋಚನೆಗಳು ಮತ್ತು ವ್ಯವಸ್ಥೆಗಳು ಸೌಲಭ್ಯಗಳು ಕೊಡಬೇಕಾಗಿದೆ. ಎಸ್ ವೀಕ್ಷಕರೇ, ನಾವು ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದಾವೆ. ಅದು ಕೂಡ ಬಹುಮುಖ್ಯವಾಗಿ ಪದವಿ ಶಿಕ್ಷಣದ ಇನ್ನು ಅದು ಎಷ್ಟು ವರ್ಷ ಇರುತ್ತೆ, ಯಾವೆಲ್ಲ ಪದವಿಗಳು, ಯಾವ್ಯಾವ ರೀತಿ, ಮತ್ತು ವಿದ್ಯಾರ್ಥಿಗಳು ಮಧ್ಯೆ ಬಂದೇ ಬರ್ಬೋದಾ, ಹೋಗ್ಬೋದಾ, ಸೊ ಏನು ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್, ಈ ವಿಚಾರವಾಗೆಲ್ಲ ನಾವು ಮಾತಾಡ್ತೇವೆ. ಬಟ್ ಈಗ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿ ಸರಣಿ ಸಂವಾದ. ಈ ಒಂದು ಸಂವಾದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಸೆಂಟ್ ಅಲೋಸಿಸ್ ಸ್ವಾಯತ್ತ ಕಾಲೇಜಿನ ನಿವೃತ್ತ ಕುಲಸಚಿವರಾಗಿರುವಂಥ ಪ್ರೊಫೆಸರ್ ಎಂ ನರಹರಿ ಅವರಿದ್ದಾರೆ. ಜೊತೆಗೆ ಮಂಗಳೂರಿನ VV ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರು ಅವರಿದ್ದಾರೆ. ನಾವು ಈಗಾಗಲೇ ಪದವಿ ಶಿಕ್ಷಣದ ಹೊಸ ಏನು ಬದಲಾವಣೆ ಅಥವಾ ಈ ಒಂದು ಶಿಕ್ಷಣ ನೀತಿ ಅಥವಾ ಹೇಳ್ತಾ ಇರುವಂಥ ಏನು ಸುಧಾರಣೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿದ ಸಂದರ್ಭದಲ್ಲಿ ಆಗಲೇ ನೀವು ಪ್ರಸ್ತಾಪಕ್ಕೆ ಬಂದ್ರಿ, ಇನ್ನು ಮುಂದಕ್ಕೆ ಅಂದರೆ ಈ ಹೊಸ ನೀತಿ ಸೂಚನೆ ಮಾಡೋ ಪ್ರಕಾರ ಅಥವಾ ಅದರ ಮಾರ್ಗದರ್ಶನದ ಪ್ರಕಾರ ಪದವಿಯ ಏನು ವರ್ಷಗಳು ಬದಲಾಗುತ್ತೆ, ಅದು ಯಾವ ರೀತಿ ಇರುತ್ತೆ ಸರ್? ಏನು ಪ್ರಯೋಜನಗಳು ಅಥವಾ ಏನು ವಿಶ್ಲೇಷಣೆ ವಿಚಾರವಾಗಿ? ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, 3 ವರ್ಷದ್ದು ಮತ್ತು 4 ವರ್ಷದ 2 ರೀತಿಯಾದಂಥ ಪದವಿಗಳನ್ನು ಆ ನೀತಿಯಲ್ಲಿ ಸೇರಿಸಲಾಗಿದೆ. ಈ ತನಕ 3 ವರ್ಷ ಪದವಿ ಇವಾಗಲೇ ಇತ್ತು. ಈ 3 ವರ್ಷ ಪದವಿ ಇವಾಗಲೇ ಇತ್ತು. ಈ 4ನೇ ವರ್ಷ ಪದವಿ
ಅದು ಸಂಶೋಧನಾತ್ಮಕವಾಗಿ ಕೆಲವು ಅಂಶಗಳನ್ನು ಒಳಗೊಂಡು ಈಗ ಆನರ್ಸ್ ಅಂತ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಹಿಂದೆ ಕೂಡ ಹಿಂದಿನ ಶಿಕ್ಷಣ ಪದ್ಧತಿಯಲ್ಲೂ ಕೂಡ 4 ಈ ಆನರ್ಸ್ ಅಂತಾನೆ ಸಪ್ರೇಟ್ ಪ್ರೋಗ್ರಾಮ್ ಇತ್ತು. ಈಗ ಆನರ್ಸ್ ಅಂತ ಕರೆಯಲ್ಲ, ಡಿಗ್ರಿ ಒಳಗೆ 3 ವರ್ಷ ಮತ್ತು 4 ವರ್ಷದ 2 ರೀತಿಯಾದಂಥ 4 ವರ್ಷ ಯಾರು ಪದವಿ ಮಾಡ್ತಾರೆ ಅವರಿಗೆ ಇನ್ನು 1 ವರ್ಷ ಮಾಡಿದರೆ ಸ್ನಾತಕೋತ್ತರ ಪದವಿ ಸಿಗುತ್ತೆ. ಆ ರೀತಿ ಕೂಡ ಈಗ ಪೋಸ್ಟ್ ಗ್ರಾಜುಯೇಟ್ 2 ವರ್ಷ ಇರುತ್ತೆ, 2 ವರ್ಷ ಇರ್ತದೆ. ಹೌದು, ಸಾಮಾನ್ಯ ಕೋರ್ಸು. ಈಗ 4 ವರ್ಷ ಪದವಿ ಮಾಡಿದವರಿಗೆ 1 ವರ್ಷದ ಸ್ನಾತಕೋತ್ತರ ಅಂತ ಇದು ಲೆಕ್ಕಾಚಾರದಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತದೆ. ಭಾಳ ಏನು 3 ವರ್ಷ 4 ವರ್ಷ ಏನು ಕಡಿಮೆ ಆಗಿದೆ, 5 ವರ್ಷ ಅಂತಂದರೆ MA MS MCom ಲೆವೆಲ್ವರೆಗೂ ಒಬ್ಬ ವಿದ್ಯಾರ್ಥಿ ಹೋಗ್ಬೋದು. 3 ವರ್ಷ ಪದವಿ ಓದೋರು 3 ವರ್ಷ ಓದ್ತಾರೆ. 4 ವರ್ಷ ಆಸಕ್ತಿ ಇದ್ದವರು ಕಾಲೇಜಿನಲ್ಲಿ ಹೋಗಿ ಮತ್ತೆ ಅವ್ರಿಗೆ ಬೇಕಾದರೆ ಇನ್ನೊಂದು ವರ್ಷ ಓದಿ ಸ್ನಾತಕೋತ್ತರ ಪದವಿ ತಗೊಳ್ತಾರೆ. 4ನೇ ವರ್ಷ ಅವರು ಹೆಚ್ಚು ಸಂಶೋಧನೆಗಳನ್ನು ಮಾಡ್ತಾರೆ ಮತ್ತು ಹೆಚ್ಚಿನ ವಿಷಯಗಳನ್ನು ಕಲಿತಿರೋದ್ರಿಂದ ಅವರ ಒಂದು ಒಟ್ಟಾರೆ ಅವರ ವ್ಯಕ್ತಿತ್ವ ಆಗಲಿ ಅಥವಾ ಅವರ ಕಲಿಕೆ ಆಗಲಿ ಹೆಚ್ಚು ಪರಿಣಾಮಕಾರಿ ಅನ್ನೋ ಒಂದು ಅಭಿಪ್ರಾಯಗಳನ್ನು ಆ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿದ್ದಾರೆ. ಇದು ಅಮೆರಿಕನ್ ಪದ್ಧತಿ. ಆ್ಯಕ್ಚುಲಿ ಇದು ಅಮೆರಿಕನ್ ಶಿಕ್ಷಣ ಪದ್ಧತಿಯಲ್ಲಿ 4 ವರ್ಷ. ಇವತ್ತು ನಮ್ಮ ಭಾರತದಿಂದ ಅಮೆರಿಕಕ್ಕೆ ಯಾವ್ದಾದ್ರು ವಿದ್ಯಾರ್ಥಿ ಹೋಗ್ಬೇಕಾದ್ರೆ 4 ವರ್ಷದ ಪದವಿ ಮುಗಿಸಿಲ್ಲೇಬೇಕು. ಅವ್ರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಅಂದ್ರೆ 3 ವರ್ಷದ ಪದವಿ ಮುಗಿದ ಮೇಲೆ ಇನ್ನೊಂದು ವರ್ಷ ಎಲ್ಲೋ ಸೇರ್ಕೊಳ್ತಾರೆ. ಬ್ರಿಡ್ಜ್ ಕೋರ್ಸ್ ಅಂತ, ಬ್ರಿಡ್ಜ್ ಕೋರ್ಸ್, ಡಿಪ್ಲೊಮಾ, PG ಡಿಪ್ಲೊಮಾ ಅಂತ. ಅದು ನಮ್ಮ ದೇಶದಲ್ಲಿ ಮಾರುಕಟ್ಟೆ ಒಳಗೆ ಬೇಕಾದಷ್ಟು ಸಿಗ್ತದೆ. ಎಲ್ಲ ಡಿಪ್ಲೊಮಾಗಳು ಸಿಗ್ತದೆ. ಓದದೆ ಹೋದ್ರು ಕೂಡ ಪಾಸ್ ಆಗುವಂಥದ್ದು, ಸರ್ಟಿಫಿಕೇಟ್ ಸಿಗುವಂಥದ್ದು ಇರ್ತದೆ. ಮತ್ತು ಅದು ಬೇರೆ ದೇಶಕ್ಕೆ ಹೋಗಿ ಅದು ಹೆಚ್ಚಿನ ವ್ಯಾಸಂಗಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಅದು ಇತ್ತು. ಈಗ 3 ವರ್ಷದಿಂದ 4 ವರ್ಷಕ್ಕೆ ಆನರ್ಸ್ ಅಂತ ಇದ್ರ ಮುಂಚೆ ಕೂಡ ಪ್ರಸ್ತಾಪ ಇತ್ತು. ಆದರೆ ಅದು ಬಹಳ ಮುಖ್ಯವಾಗಿ ಡೆಲ್ಲಿ ವಿಶ್ವವಿದ್ಯಾನಿಲಯ ಅವರು ಇವಾಗಲೂ ಅದರ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅದು ಹೆಚ್ಚು ಯಶಸ್ಸನ್ನು ಕಾಣ್ತಾ ಇದೆ. ಹೆಚ್ಚು ಯಶಸ್ಸನ್ನು ಕಾಣ್ತಾ ಇದೆ. ಯಾರಿಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಬಟ್ ನನಗೆ ಅನಿಸುತ್ತೆ 3 ವರ್ಷ ಮತ್ತು 2 ವರ್ಷ ಏನು ಸ್ನಾತಕೋತ್ತರ ಮತ್ತು ಪದವಿ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾವು ಹೇಳಿದರೂ ಹೇಳದೆ ಹೋದರೂ ಅದೇ ಉಳಿಯೋದು ಕೊನೆಗೆ. ಆದರೆ ನೀತಿ ಸ್ವಲ್ಪ ಇನ್ನೊಂದು ಅಂಶವನ್ನು ಸೇರಿಸಿದೆ. ಯಾಕೆಂತಂದರೆ ಸಮಗ್ರತೆ ಬೇಕು ಯಾವುದೇ ಒಂದು ವಿಷಯ. ಈಗ ಒಂದು ಸ್ನಾತಕೋತ್ತರ 1 ವರ್ಷದಲ್ಲಿ ಕಲಿ ಅಂತಂದರೆ ಅದು ಅಷ್ಟು ಪ್ರೊಫೆಷನಲ್ ಆಗಿ ಮಾಡಬೇಕಾಗುತ್ತೆ. ಈ ದೊಡ್ಡ ದೊಡ್ಡ ಈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದಾಗೆ ಸುಮಾರು 15-16 ಗಂಟೆ ದಿವಸ ಪಾಠ ಮಾಡೋದು, ಹಗಲು ರಾತ್ರಿ ಇರೋದು. ನಾವು 3 ಗಂಟೆಗೆ ಕಾಲೇಜಿಗೂ ಬಂದಾಗುವಂಥ ಕಾಲೇಜುಗಳು, ಲಾಸ್ಟ್ ಬಸ್ ಇರೋದೇ 3 ಗಂಟೆಗೆ ಅಂಥ ಕಾಲೇಜುಗಳನ್ನು ನಾವು ಬೇಕಾದಷ್ಟು ನೋಡ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಸಿಗಬೇಕಲ್ಲ, ಸಮಾನವಾದ ಶಿಕ್ಷಣ ಸಿಗಬೇಕು, ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಎಲ್ಲ ಅಂಶಗಳು ಇದ್ದಾಗ ನನಗೆ ಅನಿಸುತ್ತೆ ಶಿಕ್ಷಣ ನೀತಿಯಲ್ಲಿ 3 ಮತ್ತು 4 ಅದು ಅನುಕೂಲಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಅಂಥ ಅವಕಾಶಗಳಿದೆ ಅಥವಾ ವಿದ್ಯಾರ್ಥಿಗಳು ಅದನ್ನು ಇಷ್ಟಪಡ್ತಾರೆ ಅವ್ರಿಗೆ ಆಗ್ಬೋದು. ಆದರೆ ಅಷ್ಟೇ ರಿಸೋರ್ಸಸ್ ಬೇಕಾಗುತ್ತೆ, ಅಷ್ಟೇ ಆ ಸಂಪನ್ಮೂಲ ಇದ್ದರೆ ಮಾತ್ರ ಸಾಧ್ಯ. ಸರ್ಕಾರಿ ವ್ಯವಸ್ಥೆ ಒಳಗೆ ಅಷ್ಟು ಸಂಪನ್ಮೂಲ ಕೊಡೋದಾದರೆ, ಆ ಸೌಲಭ್ಯಗಳನ್ನು ಕೊಡೋದಾದರೆ, ಆ ವ್ಯವಸ್ಥೆಗೆ ವಿದ್ಯಾರ್ಥಿಗಳು ಸ್ಪಂದಿಸಿದರೆ ಅದು ಸ್ಪಿರಿಟ್ ಒಳ್ಳೆಯದಿದೆ. ಎಸ್ ಉದಯ್ ಕುಮಾರ್ ಅವರೇ, ಅದೇ ಈ ಪದವಿ 3 ವರ್ಷ 4 ವರ್ಷ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ನರಹರಿಯವರು ಹೇಳಿದ ವಿಚಾರಗಳನ್ನೇ ಮುಂದುವರಿಸ್ತಾ ಹೋಗೋದಿದ್ರೆ, ಇನ್ನೊಂದು 3 ವರ್ಷದ ಪದವಿಯ ಮತ್ತು 4 ವರ್ಷದ ಪದವಿಯ ಸಂದರ್ಭಗಳಲ್ಲಿ ಇನ್ನೊಂದು ವಿಶೇಷವಾದಂತಹ ಅವಕಾಶವನ್ನು ಹೊಸ ಶಿಕ್ಷಣ ನೀತಿಯೊಳಗೆ ನಾವೇನು ಕೊಟ್ಟಿದ್ದೇವೆ ಅಂದರೆ ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಮಲ್ಟಿಪಲ್ ಎಕ್ಸಿಟ್. ಅಂದರೆ ಒಬ್ಬ ವಿದ್ಯಾರ್ಥಿ ಮೊದಲ ವರ್ಷದ ಪದವಿಯನ್ನು ಮುಗಿಸಿದ ತಕ್ಷಣ ಒಂದು ಅನಾನುಕೂಲತೆಯ ಕಾರಣದಿಂದಾಗಿ, ಬೇರೆ ಯಾವುದೋ ಕಾರಣಗಳಿಗಾಗಿ ಅವನ ಶಿಕ್ಷಣವನ್ನು ಮುಂದುವರಿಸುವುದು ಅಸಾಧ್ಯ ಅಂತೇಳಿ ಆದರೆ ಅವನು ಆ 1 ವರ್ಷವನ್ನು ವ್ಯರ್ಥ ಆಯಿತು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅವನು ಕೆಲಸವನ್ನು ನಿರ್ವಹಿಸಿಯೋ ಅಥವಾ ಬೇರೆ ಅನಾರೋಗ್ಯವನ್ನು ಮೀರಿ ಮತ್ತೆ ಹುಷಾರಾದ ಮೇಲೆಯೋ ಬಂದು ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇದೆ. ಬಹುಶಃ ಇದು ಬಹಳಷ್ಟು ಸಾಧ್ಯತೆಗಳನ್ನು, ಅವಕಾಶಗಳನ್ನು ಕೊಡ್ತದೆ ಎಂದು ನನಗನ್ಸುತ್ತೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ 1 ವರ್ಷ ಆದ ಮೇಲೆ ತಾನು ಕಲಿತ ವಿಷಯಗಳಲ್ಲಿ ಪ್ರಾಯೋಗಿಕವಾಗಿ ಅನುಭವಗಳನ್ನು ಗಳಿಸಬೇಕು ಅಂತೇಳಿ ಆದರೆ ಅವನು ಇಂಡಸ್ಟ್ರಿಗೋ ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆಗಳಿಗೆ ಸೇರಿ ಅನುಭವವನ್ನು
ಪಡ್ಕೊಳ್ಬೋದು. ಅನುಭವವನ್ನು ಪಡ್ಕೊಂಡ ಮೇಲೆ ಮತ್ತೆ ಅವನು ವಿದ್ಯಾಭ್ಯಾಸವನ್ನು ಮುಂದುವರಿಸುವಾಗ ಅವನಿಗೆ ಕಲಿಕೆಯಲ್ಲಿ ಅವನ ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ವೀಕ್ ಪಾಯಿಂಟ್ಸ್ ಏನು, ಅವರ ಆದ್ಯತೆಗಳೇನು, ಅಥವಾ ನಾನು ಸ್ನಾತಕೋತ್ತರ ವಿದ್ಯಾಭ್ಯಾಸನ ಮುಂದುವರಿಸೋದು ಅಥವಾ ಸಂಶೋಧನೆಯನ್ನು ಮಾಡೋದಿದ್ರೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳುವಂತಹ ಒಂದು ಸ್ಪಷ್ಟತೆಯನ್ನು ಪಡೆಯುವುದಕ್ಕೆ ಇದು ಸಾಧ್ಯ ಇದೆ. ಇದು ಎರಡೂ ದೃಷ್ಟಿಯಿಂದ, ಒಂದು ವೈಯಕ್ತಿಕ ಅನಾನುಕೂಲತೆಗಳಿಗೂ ಕೂಡ ಒಂದು ಪರಿಹಾರವನ್ನು ಒದಗಿಸಿಕೊಡ್ತದೆ. ಎರಡನೇದಾಗಿ ಕಲಿಕೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಮೊದಲನೇ ವರ್ಷ ಆದಮೇಲೆ ಡಿಪ್ಲೊಮಾ ಸಿಕ್ಕಿದರೆ, ಎರಡನೇ ವರ್ಷ ಆದಮೇಲೆ ಅಡ್ವಾನ್ಸ್ಡ್ ಡಿಪ್ಲೊಮಾ ಆಗ್ತದೆ, ಮೂರನೇ ವರ್ಷ ಆದಮೇಲೆ ಪದವಿ ಸಿಗ್ತದೆ. 4 ವರ್ಷ ಓದಿದರೆ ಅವನಿಗೆ ಸಂಶೋಧನಾ ರಿಸರ್ಚ್ ವರ್ಕಿಗೆ ಕೂಡ ರೆಕಗ್ನಿಷನ್ ಸಿಗ್ತದೆ. ಇದರ ಒಟ್ಟಿಗೇನೆ ಇಂಟರ್ನ್ಶಿಪ್ ಮತ್ತು ರಿಸರ್ಚ್ ಓರಿಯೆಂಟೇಷನಿಗೆ ಒಂದು ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಇಲ್ಲಿ ಕೂಡ ನನಗನ್ನಿಸೋದು ಇದನ್ನು ಅನುಷ್ಠಾನ ಮಾಡುವ ಕಾರ್ಯಸೂಚಿ ಹೇಗಿರುತ್ತೆ ಅಂತ ಹೇಳೋದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯನ ತಗೊಂಡ್ರೆ, ಮಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸುಮಾರು 210 ಕಾಲೇಜುಗಳಿದ್ದಾವೆ. ಈ 210 ಕಾಲೇಜುಗಳಲ್ಲಿ 247 ಪ್ರೈವೇಟ್ ಕಾಲೇಜಸ್, 17 BEd ಕಾಲೇಜಸ್, 5 ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್, 5 ಅಟಾನಮಸ್ ಕಾಲೇಜಸ್, ಮತ್ತು ಇದರಲ್ಲಿ ಒಂದು 36 ಸರ್ಕಾರಿ ಕಾಲೇಜುಗಳಿದೆ. ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ನಾವು ಇಂಟರ್ನ್ಶಿಪ್ಪನ್ನು, ಪ್ರಾಯೋಗಿಕ ಒಂದು ಅನುಭವವನ್ನು ಹೇಗೆ ಕೊಡಮಾಡುವುದು ಅಂತ ಹೇಳುವುದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಒಂದು ವೇಳೆ ಕೊಡುವುದಿದ್ದರೆ ಹೇಗೆ ಕೊಡುವುದು, ಯಾವ ಅವಧಿಯಲ್ಲಿ ಕೊಡಬೇಕು. ಈಗ ನಮ್ಮ ಇಡೀ ಅಕಾಡೆಮಿಕ್ ಕ್ಯಾಲೆಂಡರ್ಗಳನ್ನು ನಾವು ಗಮನಿಸಿದರೂ ಕೂಡ ನರಾರಿ ಅವರು ಹೇಳಿದರು, ನಮಗೆ 10 ಗಂಟೆಗೆ ಕಾಲೇಜ್ ಆರಂಭ ಆಗಬೇಕು, 4 ಗಂಟೆಗೆ ನಾವು ಮುಗಿಸ್ಬೇಕು. ಒಂದು ವೇಳೆ ನಾವು 6 ಗಂಟೆಗೆ ಕಾಲೇಜ್ ಆರಂಭ ಮಾಡಿ ಅದನ್ನು 1 ಗಂಟೆಗೆ ಮುಗಿಸಿ ಮಧ್ಯಾಹ್ನದ ನಂತರದ ಅವಧಿಯನ್ನು ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಗಳಿಗೆ ಕೊಡೋದಕ್ಕೆ ಸಾಧ್ಯವೇ? ಪ್ರಾಯೋಗಿಕವಾಗಿ ನಮಗೆ ಆಗುತ್ತಾ? ಇಲ್ಲ ಇಡೀ ವರ್ಷ, ಅಂದರೆ ನಾವು ಜೂನ್ನಲ್ಲಿ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡಿ ಅಕ್ಟೋಬರ್ವರೆಗೆ ಹೋಗ್ತೇವೆ, ಅಕ್ಟೋಬರಲ್ಲಿ ಪರೀಕ್ಷೆಯನ್ನು ನಡೆಸ್ತೇವೆ, ಮತ್ತು ನಾವು ಡಿಸೆಂಬರ್ 2ನೇ ವಾರದಲ್ಲಿ ಕಾಲೇಜ್ ಆರಂಭ ಮಾಡ್ತೇವೆ. ಡಿಸೆಂಬರ್ 2ನೇ ವಾರದಲ್ಲಿ ಕಾಲೇಜ್ ಆರಂಭ ಆದರೆ ಮಾರ್ಚ್ವರೆಗೆ ಹೋಗಿ ಏಪ್ರಿಲಲ್ಲಿ ಪರೀಕ್ಷೆಗಳು ನಡೀತಾ ಇರುತ್ತೆ. ಈಗ ಸ್ವಲ್ಪ ಆಚೆ ಆಗ್ತಾ ಇದೆ. ಏಪ್ರಿಲ್ ಮೇಯಲ್ಲಿ ಪರೀಕ್ಷೆಗಳಾದರೆ ಮತ್ತೆ ಫಲಿತಾಂಶಗಳು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಹುಶಃ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ನಾವು ಮಾಡೋದಕ್ಕೆ ಸಾಧ್ಯವೇ ಅಂದರೆ, ಜೂನ್ಗೆ ಕಾಲೇಜ್ ಆರಂಭ ಆದರೆ ಬಹುಶಃ ಜನವರಿಯವರೆಗೆ ನಾವು ಇದನ್ನು ವಿಸ್ತರಿಸಿ ಜನವರಿಯಿಂದ ಮೇಯವರೆಗೆ ಈ ಒಂದು 4 ತಿಂಗಳು ಅಟ್ ಎ ಸ್ಟ್ರೆಚ್ ಇದನ್ನು ಫ್ರೀಯಾಗಿ ಬಿಟ್ಟು, ಅಂದರೆ ಫ್ರೀ ಅಂತ ಹೇಳಿದರೆ ಸುಮ್ಮನೆ ಕಾಲ ಕಳೀಲಿಕ್ಕಲ್ಲ, ವಿದ್ಯಾರ್ಥಿಗಳಿಗೆ ಅವರು ಪ್ರಾಯೋಗಿಕ ಅನುಭವವನ್ನು ಪಡೆಯುವ ದೃಷ್ಟಿಯಿಂದ ಮತ್ತು ಶಿಕ್ಷಕರಿಗೆ ತಮ್ಮ ವೃತ್ತಿಯಲ್ಲಿ ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡುವುದಿದೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಈಗಾಗಲೇ ನಾವು ಕಲ್ಪಿಸ್ತೇವೆ. ಅಂದರೆ ಆನ್ಲೈನಲ್ಲಿ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡುವಂಥದ್ದು, ನಮ್ಮ ವೃತ್ತಿಯ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಅಥವಾ ಬದಲಾಗುವಂತಹ ವಿಷಯಗಳನ್ನು ತಿಳ್ಕೊಂಡು ನಾವು ಕೂಡ ಏನು ಈ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂಥ. ಯಾಕಂದರೆ ಒಬ್ಬ ಶಿಕ್ಷಕ ನಿಜವಾದ ವಿದ್ಯಾರ್ಥಿ ಆಗಿರಬೇಕು. ನಮ್ಮಲ್ಲಿ ಅಧ್ಯಯನಶೀಲತೆ ಇಲ್ಲದೆ ಹೋದರೆ ನಾವು ವಿದ್ಯಾರ್ಥಿಗಳಲ್ಲಿ ಏನನ್ನೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧ್ಯಾಪಕರಲ್ಲಿ ಸಂಶೋಧನಾ ಮನೋಭಾವ ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವವನ್ನು ನಾವು ಹುಟ್ಟುಹಾಕಲಿಕ್ಕೆ ಆಗೋದೇ ಇಲ್ಲ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸುವುದು ಮತ್ತು ಇದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಹೊಸದಾಗಿ ಸೇರ್ಪಡೆಯಾದಂಥ ವಿಚಾರಗಳನ್ನು ಸ್ವಾಗತಾರ್ಹ, ಆದರೆ ಅದರ ಇಂಪ್ಲಿಮೆಂಟೇಷನ್ ಕೂಡ ಬಹಳ ಅಷ್ಟೇ ಪರಿಣಾಮಕಾರಿಯಾಗಿ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಕಾಳಜಿ. ಇದು ಪ್ರೊಫೆಸರ್ ನರಹರಿ ಅವರೇ, ಅದೇ ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್, ಅದೇ ಇದರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನಂತ? ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್ ಇರ್ತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ನಾನು ಕುಲಸಚಿವನಾಗಿದ್ದಾಗ ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ, ಸೆಂಟ್ ಅಲೋಷಿಯಸ್ಸಲ್ಲಿ DDU ಕೌಶಲ್ ಕೇಂದ್ರ ಅಂತ ಒಂದು ಹೊಸ ನಮಗೆ ಅನುಮತಿ ಸಿಕ್ಕಿತ್ತು. ಅದು 3 ವರ್ಷಕ್ಕೆ ಪದವಿ ಸಮಾನವಾದಂಥ ಒಂದು ಡಿಪ್ಲೊಮಾ ಪ್ರೋಗ್ರಾಮು ಕೇಂದ್ರ ಸರ್ಕಾರವೇ ಅದನ್ನು ಅಳವಡಿಸಿ ನಮಗೆ ಅನುಮತಿ ಕೊಟ್ಟಿತ್ತು. ಅದರಲ್ಲಿ ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್ ಇತ್ತು. ನಾನು ಸುಮಾರು 6 ವರ್ಷ ಕೋರ್ಸನ್ನು ನೋಡಿದ್ದೇನೆ. ಅವ್ರು ಹೇಳಿದಾಗೆ ಸರ್ಟಿಫಿಕೇಟ್, ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ, ಡಿಗ್ರಿ ಅಂತ.
ಆದರೆ ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಡಿಪ್ಲೊಮಾಗೆ ಬಂದವ್ರನ್ನ 6 ವರ್ಷದಲ್ಲಿ ಭಾಳ ಎಲ್ಲೋ ಒಂದೆರಡು ನೋಡಿದ್ದೇನೆ. ಆ ಡಿಪ್ಲೊಮಾದಿಂದ ಮತ್ತೆ ಈ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಹೆಚ್ಚು ಪರಿಣಾಮಕಾರಿಯಾಗಿ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದ್ರ ಒಂದು ಅವಕಾಶ ಅಷ್ಟೇ. ಆದರೆ ಅದು ವ್ಯಾಪಕವಾಗಿ ಇರೋದಿಲ್ಲ ಪದವಿಯೊಳಗೆ. ನಾವೀಗ 50% ನಮ್ಮ ಯುವಕರು ಪದವಿ ಪಡಿಬೇಕು ಅಂದಾಗ ನೀವು 6 ತಿಂಗಳಿಗೆ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಅಂತ ಹೇಳಲಿಕ್ಕಾಗತ್ತಾ? ಅದಲ್ಲ, ನಮ್ಮದು ಉದ್ದೇಶವೇ ಅದಲ್ಲ. ಏನು ಅಂತಂದರೆ ಅವರಿಗೆ ಒಂದು ಉದ್ಯೋಗ ಸಿಕ್ಕಿದವಾಗ ಈ ಸರ್ಟಿಫಿಕೇಟ್ ಆಧಾರದ ಮೇಲೆ ಕೆಲವರಿಗೂ ಉದ್ಯೋಗ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಬರೋದು ಅಂತಂದರೆ ಆ ಸರ್ಟಿಫಿಕೇಟ್ ತಗೊಂಡ ಮೇಲೆ ಉದ್ಯೋಗ ಕೊಡಬೇಕಾದ್ರೆ ಆ ಉದ್ಯೋಗಕ್ಕೆ ತಕ್ಕಂಥ ಸರ್ಟಿಫಿಕೇಟ್ ಕೊಡಬೇಕಲ್ಲ. ಈಗ ಅದು ಈಗ DDU ಕೌಶಲ್ ಕೇಂದ್ರ ಬಿ ವೋಕ್ ಪ್ರೋಗ್ರಾಮ್ ಅಂತ ಕರೆಯೋದು, ಬಿ ವೊಕೇಶನಲ್ ಅಂತ. ಅದಕ್ಕೆ 6 ತಿಂಗಳಿಗೆ ಡಿಸೈನ್ ಆಗಿರುತ್ತೆ ಕೋರ್ಸ್, 1 ವರ್ಷಕ್ಕೆ ಡಿಸೈನ್ ಆಗಿರುತ್ತೆ. ಅದಕ್ಕೆ ಇಂಡಸ್ಟ್ರಿ ಟ್ರೈನಿಂಗ್ ಕೂಡ ಇರುತ್ತೆ. ಅದು ಒಂದು ಪ್ರತ್ಯೇಕವಾಗಿ ಈ ಪದವಿ ಶಿಕ್ಷಣದ ಜೊತೆಗೆ ಮುಂದುವರಿತಕ್ಕಂಥ ಒಂದು ಅವಕಾಶ. ಆದರೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಒಂದು ರೀತಿ ನಾನು ಡಿಗ್ರಿ ಅಲ್ಲ, ನಾನು BA BSc ಬಿಕಾಮ್ ಬೆಟರ್ ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಇದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಸರ್. ಈ ಪದವಿ ಇಲ್ಲದವನು ಅವನಿಗೆ ಒಂದು ರೀತಿ ಬೆಲೆ ಕಡಿಮೆ. ಈಗ ಬರೀ ಸರ್ಟಿಫಿಕೇಟ್ ತಗೊಂಡ್ರೆ ಅಷ್ಟು ಬೆಲೆ ಇರೋದಿಲ್ಲ. ಮತ್ತು ಸಾಮಾಜಿಕ ಸಮಸ್ಯೆಗಳು ತುಂಬಾ ಬರ್ತವೆ. ಆಮೇಲೆ ಈ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಅನಿವಾರ್ಯ ಇದ್ದವಾಗ ಕೊಡೋದು ಬೇಡ ಅಂತಲ್ಲ, ಇದು ಕಾಮನ್ ಆಗಬಾರ್ದು. ಏನಾಗತ್ತೆ ಅಂತಂದ್ರೆ, ನಾನೇ 36 ವರ್ಷ ನೋಡಿದವಾಗ ಕೆಲವು ಹಿಂದಿನ ವ್ಯವಸ್ಥೆಗಳಿಗೂ ಕೂಡ ಕೆಲವರು 1-2 ವರ್ಷ ಬಿಟ್ಟು ಮತ್ತೆ ಬಂದು ಸೇರ್ಕೊಳ್ಳೋದು ಇತ್ತು. ಏನು ಕಂಪ್ಲೀಟ್ ಇರಲಿಲ್ಲ ಅಂತಲ್ಲ, 6 ವರ್ಷದೊಳಗೆ ಮುಗಿಸ್ಬೇಕು ಅಂತಿತ್ತು. ಇದೆಲ್ಲ ಸ್ವಲ್ಪ ಕೆಲವು ಲಿಮಿಟೇಷನ್ ಇತ್ತು. ಆದರೆ ಅವರು ಮತ್ತೆ ವಾಪಸ್ ಬಂದು ಸೇರ್ಕೊಳ್ತಾರಲ್ಲ, ಅವರು ತುಂಬ ಅವರಿಗೆ ನಾವು ಒಂದು ರೀತಿ ಮಾನಸಿಕವಾಗಿ ಮತ್ತು ಅವರಿಗೆ ವಿಶ್ವಾಸ ಹುಟ್ಟಿಸುವಂತ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅವರು ಆ ತರಗತಿಗೆ ಹೊಂದಾಣಿಕೆ ಆಗಲ್ಲ. ಅವರಿಗೆ ವಯಸ್ಸಿನ ಅಂತರ ಇರುತ್ತೆ, ವಯಸ್ಸಿನ ಅಂತರದ ಯೋಚನಾ ಶಕ್ತಿ ಅಂತರ ಕೂಡ ಇರುತ್ತೆ. ಈಗ 1 ವರ್ಷಕ್ಕೆ ತುಂಬಾ ಬದಲಾವಣೆ ಆಗುತ್ತೆ ಸರ್. ಹೋದ ವರ್ಷ ಇಷ್ಟೊತ್ತಿಗೆ ನಮ್ಗೆ ಕರೋನಾ ಗೊತ್ತಿರಲಿಲ್ಲ, ಈ ವರ್ಷ ನಾವು ಇಷ್ಟೆಲ್ಲ ಸಫರ್ ಹೊರಗಡೆ ಹೋಗಿರೋದ್ರಿಂದ ಲೋಕಾನುಭವ ಆಗಿರುತ್ತೆ ಅವರಿಗೆ. ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ತುಂಬಾ ಬದಲಾವಣೆ ಆಗುತ್ತೆ. ಹೇಗೆ 18 ವರ್ಷಕ್ಕೆ ತಕ್ಷಣ ಮತದಾರ ಆಗ್ತಾರೆ ನೋಡಿ, 17 ವರ್ಷ 364 ದಿವಸ 23 ಗಂಟೆ 59 ನಿಮಿಷ 59 ಸೆಕೆಂಡ್ ವರೆಗಿಲ್ಲ, 60ನೇ ಸೆಕೆಂಡಿಗೆ ಅವರು ಆಗ್ತಾರಲ್ವಾ. ಹಾಗೆ ಇದು ಕೂಡ ವ್ಯತ್ಯಾಸಗಳು ಬರ್ತವೆ. ಆದರೆ ಇದು ಕೂಡ ಅಮೆರಿಕನ್ ಪದ್ಧತಿ. ಅಲ್ಲಿ ಏನು ಅಂತಂದ್ರೆ ಹೆಚ್ಚಿನ ಉದ್ಯೋಗ ಅವಕಾಶಗಳಿದೆ, ಎಲ್ಲಿ ಬೇಕಾದ್ರೂ ವರ್ಕ್ ಮಾಡಬಹುದು. ನಮ್ಗೆ ಈಗ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಮಾಡ್ತಾರೆ, ಅಥವಾ ಸ್ಟುಡಿಯೋದಲ್ಲಿ ಬಂದು ವರ್ಕ್ ಮಾಡ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ಅವರವರ ಆರ್ಥಿಕ ಮತ್ತು ಸಾಮಾಜಿಕ ಕೌಟುಂಬಿಕ ವಿಚಾರಗಳಿಗೆ ಹೊಂದ್ಕೊಂಡು ಅವರಿಗೆ ಅಂತ ಅವಕಾಶಗಳು ಸಿಕ್ಕಿದ್ರೆ ಅವ್ರಿಗೆ ಬೇಕಾದಾಗ ಅವರು ಕ್ರೆಡಿಟ್ ಬೇಸ್ಡ್ ಆಗಿ, ಅದು ಈಗ ಏನು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇರ್ತಾರೆ, ಅದು ಇಂಟರ್ನ್ಯಾಷನಲ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದು ಹೆಚ್ಚು ವ್ಯಾಪಕವಾಗಿದೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಅದು ಒಂದು ರೀತಿ ಎಕ್ಸೆಪ್ಷನಲ್ ಆಗಿದೆ. ಯಾರು ತುಂಬ ಉದ್ಯೋಗ ಮಾಡೋಂಥ ಅನಿವಾರ್ಯತೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಅವಕಾಶ ಸಿಗಬೇಕು ಅಂತ. ಅದೇ ತಪ್ಪೇನಲ್ಲ, ಆದರೆ ಅದು ವ್ಯಾಪಕ ಆಗೋದಿಲ್ಲ. ನೀವು ಅಮೆರಿಕದಲ್ಲಿ ಹೇಳಿದಾಗೆ ನಮ್ಮ ಮಕ್ಕಳು ಪದವಿ ಬರೋವರೆಗೆ ನಮ್ಮ ಮಕ್ಕಳು ಪದವಿ ಬರೋವರೆಗೆ ಅವರ ತಂದೆ ತಾಯಿಗಳು ಅವ್ರನ್ನ ಬಿಡೋದೇ ಇಲ್ಲ, ಮತ್ತೆ ಪೂರ್ತಿ ಪದವಿ ಮುಗಿಸಿ ಅವ್ರನ್ನ ಕಳಿಸುವಂತದ್ದು. ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಪೂರ್ತಿ ಪದವಿ ಆಗದಿದ್ರೆ ಉದ್ಯೋಗ ಕೊಡೋರು ಇಲ್ಲ, ಅಷ್ಟು ಸುಲಭವಾಗಿ ಉದ್ಯೋಗ ಸಿಗೋದಿಲ್ಲ. ಎಸ್ ಇದು ನಾವು ಸಂವಾದ ಮುಗಿಸುವಂತ ಸಂದರ್ಭಕ್ಕೆ ಬಂದಿದ್ದೇವೆ. ನಮ್ಮ ಹತ್ರ ಇನ್ನೂ ಅನೇಕ ವಿಚಾರಗಳು, ಬಹುಮುಖ್ಯವಾಗಿ ಪದವಿ ಶಿಕ್ಷಣದ ಬಗ್ಗೆ ಮಾತನಾಡುವಂಥದ್ದು ಇದೆ. ನಾವು ಇನ್ನೊಂದು ಸರ್ತಿ ಅಥವಾ ಮುಂದಿನ ಸರಣಿ ಸಂದರ್ಭದಲ್ಲಿ ಮಾತುಕತೆ ನಡೆಸುವ. ವೀಕ್ಷಕರೇ, ಒಟ್ಟು ಆಶಯ ಏನು, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು ಮತ್ತೆ ಮಾತಾಡ್ತಾ ಇರಬೇಕು. ಅನೇಕ ವಿಚಾರಗಳು ಇದರಲ್ಲಿದ್ದಾವೆ, ಅನೇಕ ಬದಲಾವಣೆ ಸುಧಾರಣೆಗಳನ್ನು ಈ ಒಂದು ಏನು ಶಿಕ್ಷಣ ನೀತಿ ಪ್ರಸ್ತಾವನೆ ಮಾಡಿದೆ. ಬಟ್ ಬಹುತೇಕ ಏನು ಸಮಾಜದ ಅಥವಾ ನಾಗರಿಕ ಸಮಾಜದಲ್ಲಿ ಇನ್ನೂ ಕೂಡ ಇದು ಚರ್ಚೆಗೆ ಏನೋ ಒಂದಷ್ಟು ಒಮ್ಮೆ ಆರಂಭದಲ್ಲಿ ಘೋಷಣೆ ಆದ ದಿವಸ ಸ್ವಲ್ಪ ಪ್ರಚಾರ ಆಯ್ತೇವೇನಾ, ನಾಗರಿಕ ಸಮಾಜದ ಒಳಗಡೆ ತುಂಬ ಚರ್ಚೆ ಆಗ್ತಾ ಇಲ್ಲ. ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಮತ್ತೆ ಪದೇ ಚರ್ಚೆ ಮಾಡಿದ್ರೇ ಒಂದಷ್ಟು ಏನು ಪರಿಣಾಮಕಾರಿ ಆಗ್ಬೋದು. ಖಂಡಿತ. ನನಗೆ ಒಂದು ಮಾತು ಹೇಳಬೇಕು, ನೀವು ಈ ಸರಣಿ ಸಂವಾದ ಅಂತ ಏನು ಪ್ರಾರಂಭ ಮಾಡಿದ್ದೀರಿ, ಇದು ನನ್ನ ದೃಷ್ಟಿಯೊಳಗೆ ವ್ಯಾಪಕವಾದ ಚರ್ಚೆ ಆಗಬೇಕು. ನಮಗೆ ಈಗ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಅಂತ ಅಷ್ಟೇ ನಿಲ್ಬಾರ್ದು. ಇದು ಚರ್ಚೆ ಆಗಬೇಕು, ಎಲ್ಲ ವಲಯದ ಜನ ಚರ್ಚೆ ಮಾಡಬೇಕು, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು. ಇದಕ್ಕೆ ಯಾವುದೇ ಆದ ಬಣ್ಣ ಇಲ್ಲ. ಇದು ನೇರವಾಗಿ ನಮ್ಮ ಸಮಾಜಕ್ಕೆ, ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರ್ತಕ್ಕಂಥದ್ದು ಮತ್ತು ಮುಂದೆ ಸಿಗುವಂತ ಸವಲತ್ತುಗಳು, ವ್ಯವಸ್ಥೆ ಬಗ್ಗೆ
ಎಲ್ಲ ಶಿಕ್ಷಣ ತಜ್ಞರು ಸಮಾಜದ ಜೊತೆಗೆ ನಿರಂತರ ಸಂವಾದ ಒಂದು ಮುಖಾಮುಖಿ. ತಮ್ಮಂಥ ಮಾಧ್ಯಮ ಇದಕ್ಕೆ ವೇದಿಕೆಯನ್ನು ಸದಾ ಕೊಡ್ತಾ ಇರ್ಬೇಕು. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸುವುದರಲ್ಲಿ ಶಿಕ್ಷಣದ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಎಲ್ಲ ಶಿಕ್ಷಕರು, ಹೆತ್ತವರು, ವಿದ್ಯಾರ್ಥಿಗಳು ಮತ್ತು ಜನನಾಯಕರು ಒಂದು ಮುಕ್ತವಾದಂಥ ಚರ್ಚೆ ನಡೆದು ನಮ್ಮ ಇಡೀ ಉದ್ದೇಶ ಏನು ಅಂತೇಳಿದ್ರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು. ಎಸ್ ನಾವು ಮಾಧ್ಯಮ ಕೂಡ ಯಾವಾಗಲೂ ಪದೇ ಪದೇ ಚರ್ವಿತಚರ್ವಣವಾಗಿ ರಾಜಕೀಯವನ್ನಷ್ಟೇ ಚರ್ಚೆ ಮಾಡಿ ದಿನ ದುಡ್ತೇವೆ. ಬೇರೆ ಬೇರೆ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ನಾವು ಆ ಒಂದು ಕಾಳಜಿಯಿಂದ ಈ ಒಂದು ನಿರಂತರವಾಗಿ ಸಂವಾದವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ಸಂವಾದ ಮಾಡಲಿಕ್ಕೆ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದಂಥ ಪ್ರೊಫೆಸರ್ ಎಂ ನರಹರಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಅದೇ ರೀತಿಯಾಗಿ ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರು ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ವೀಕ್ಷಕರು, ಈ ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.